ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ 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 ಪ್ರೇಮದ ಸಿರಿ. 10ನೇ ಕ್ಲಾಸ್ ಆಗುವಾಗ 7 ಶಾಲೆಯನ್ನ ಬದಲಾಯಿಸಿದ್ದೆ. ಒಂದು ಬಾರ್ ಅಲ್ಲಿ ವೆಯ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ 10ನೇ ಕ್ಲಾಸ್. ಅಮ್ಮನಿಗೆ ಎಲ್ಲ ಒಂದ್ ಕಡೆ ಬಹಳ ಬೇಜಾರಿತ್ತು. ಮೊದಲೊಂದು ಈ ತರ ಒಂದು ಚಿಕ್ಕ ಕುರ್ಚಿ, ಒಂದು ಟೇಬಲ್ ಇಟ್ಕೊಂಡು ಒಂದು ಮೊಬೈಲ್ ಇಂದ ಶುರು ಮಾಡಿ 600 ಎಪಿಸೋಡ್ಗಳು, ಅಂದ್ರೆ ಒಂದು 600 ಫೇಸ್ಬುಕ್ ಲೈವ್ ಮಾಡಿದೆ. ಒಂದು ಫೇಸ್ಬುಕ್ ಲೈವ್ ಅಂದ್ರೆ ಒಂದು 3 ಗಂಟೆ ಕಾರ್ಯಕ್ರಮ. ಎಲ್ಲೋ ಒಬ್ಬ ನಿನ್ಗೆ ಜ್ವರ ಇದೆ ಅಂತ ಹೇಳಿದ್ರೆ ಯಾರೋ ಉಗ್ರನ ಹಿಡ್ಕೊಂಡು ಹೋದಾಗ ಹಿಡ್ಕೊಂಡು ಹೋಗ್ತಿದ್ರು ಆ ಟೈಮಲ್ಲಿ. ಅದು ಡಿಜಿಟಲ್ ಬಣ್ಣ ಕಂಪ್ಯೂಟರ್ಲ್ಲೂ ಇಲ್ಲ, ಸೆಷನ್ ಎಕ್ಸ್ಪೈರ್ಡ್ ಅಂತಾನೆ ಬರ್ತದೆ. ಸೊ ನಂತರದಲ್ಲಿ ನಿಮ್ಮ ಒಂದು ಸಮಾಜ ಸೇವೆ ಕಡೆ ನೀವು ನಿಮ್ಮ ಗಮನವನ್ನು ಹರಿಸ್ತೀರಿ. ಸೊ ಅಲ್ಲಿ ನೀವು AV ಫೌಂಡೇಶನ್ ಎನ್ನುವಂತಹ ಒಂದು ಟ್ರಸ್ಟ್ ಅನ್ನ ಆರಂಭ ಮಾಡ್ತೀರಿ. ಏನು AV ಫೌಂಡೇಶನ್ ಅಂದ್ರೆ? AV ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಮಾಡಿದೀವಿ. ಈ ಟ್ರಸ್ಟ್ ಯಾಕೆ ಮಾಡಿದ್ವು ಅಂದ್ರೆ, ನಾವು ಆವಾಗ ಹೇಳಿದೆಲ್ಲ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಿ ಬಂದ ನಂತರ ನಂಗೆ ತುಂಬಾ ಜನ ಸಜೆಸ್ಟ್ ಮಾಡೋರು, ಫೇಸ್ಬುಕ್ ನೋಡೋರೆಲ್ಲ, ಅರವಿಂದಣ್ಣ ನೀವು ಒಂದು ಟ್ರಸ್ಟ್ ಒಂದು ಏನಾದ್ರು ಒಂದು ಟೀಮ್ ಮಾಡಿ ಒಂದು ಸಮಾಜದಲ್ಲಿ ಅಸಹಾಯಕರಿಗೆ ಒಂದು ಹೆಲ್ಪ್ ಮಾಡಿ, ಆ ಥರ ಏನಾದ್ರು ಮಾಡಿ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಅವಾಗ ಹೇಳಿದ್ರು. ಅವತ್ತೇನು ಒಂದು 80,000 ನಮ್ಗೆ ಕಲೆಕ್ಟ್ ಆಗಿತ್ತು. ಅದ್ರಲ್ಲಿ ಒಂದು 50,000 ಅವರಿಗೆ ನಾವು ಕೊಟ್ವಿ. ಒಂದು 10,000 ನಮ್ಗೆ ಖರ್ಚಾಗಿದೆ, ಹೋಗುದು ಅಲ್ಲಿ ನಿಲ್ಲುದು ಬರುದು ಎಲ್ಲ ಅಂತೇಳಿ. ಮತ್ತೆ ಉಳಿದ ದುಡ್ಡಲ್ಲಿ ನಾವು ಒಂದಷ್ಟು ಫ್ಯಾಮಿಲಿಗಳಿಗೆ ಕಿಟ್ ಹಂಚಿದ್ವು. ಬಟ್ ಅದನ್ನು ಎಲ್ಲೂ ತೆಗೆದು ಫೇಸ್ಬುಕ್ ಅಲ್ಲಿ ನೋಡಿ ನಾವು ಕೊಟ್ವಿ ಅಂತ ಹಾಕೋದು ಅದೇನು ನಾವು ಮಾಡ್ಲಿಲ್ಲ. ಪಾಪ ನಾವು ಅವರ ಸ್ವಾಭಿಮಾನ ಕೆಣಕಬಾರ್ದು ಅಂತ. ಅದರ ನಂತರ ತುಂಬಾ ಜನ ನಮ್ಗೆ ಹೇಳೋರು, ಅಂದ್ರೆ ಈ ಫೇಸ್ಬುಕ್ ಲೈವ್ ಮೂಲಕನೇ ನಾನು ಪ್ರತಿಯೊಂದನ್ನ ಪಾರದರ್ಶಕವಾಗಿ ಮಾಡಿದ್ರಿಂದ, ಜನರ ಒಂದು 10 ರೂಪಾಯಿಗೂ ನಾನು ಲೆಕ್ಕ ಕೊಟ್ಟದ್ರಿಂದ ಜನ ಏನ್ ಹೇಳಿದ್ರು, ನಂಗೆ ಒತ್ತಾಯ ಮಾಡಕ್ ಶುರು ಮಾಡಿದೆ. ಅರವಿಂದಣ್ಣ ನೀವೇನಾದ್ರೂ ಒಂದು ಶುರು ಮಾಡಿ, ಒಂದು ಸಮಾಜ ಸೇವೆ ಶುರು ಮಾಡಿ, ನಾವು ನಿಮ್ ಜೊತೆಗೆ ಇರ್ತೇವೆ ಅಂತ. ನನಗಾಯ್ತು. ಒಂದು 3 ಗಂಟೆ ಲೈವ್ ಮಾಡಿದೆ, ಅದು 1 ಮಿಲಿಯನ್ ನೋಡಿದೆ ವಿಡಿಯೋ. ಒಂದು 80,000 ನನಗೆ ಕಲೆಕ್ಟ್ ಮಾಡಬಹುದು ಅಂದ್ರೆ, ತಿಂಗಳಲ್ಲಿ ಯಾರಾದ್ರೂ ಒಂದು ಅಸಹಾಯಕರಿಗೆ ಒಂದು ಹೆಲ್ಪ್ ಮಾಡೋ ಒಂದು ಲೈವ್ ಒಂದು 10,000 ಕಲೆಕ್ಟ್ ಆದ್ರೂ 10,000 ದೊಡ್ಡ ಅಮೌಂಟ್ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡಿದೆ ಏನ್ ಮಾಡ್ಬೋದು ಅಂತ. ಈಗ ನಾನೊಂಥರ ಡಿಫರೆಂಟ್ ಆಗಿ ಥಿಂಕ್ ಮಾಡಬೇಕು. 10 ಜನ ಒಂದು ಮಾಡ್ತಾ ಇದ್ದಾರೆ, ನಂದು ಒಂದು ಇರ್ಲಿ, 10ರಲ್ಲಿ 11 ಆಗ್ಲಿಕ್ಕೆ ನಾನು ಇಷ್ಟಪಡುದಿಲ್ಲ. ನಾನು ಹೋಗುವ ದಾರಿಯನ್ನ ನಾನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು. ಆ ದಾರಿಯಲ್ಲಿ ಎಷ್ಟು ಜನ ಬೇಕಾದ್ರೂ ಬರ್ಲಿ, ಬಟ್ ಮೊದಲು ಹೋಗುವ ನಾನೇ ಆಗಿರ್ಬೇಕು. ಆ ತರ ನಂದು ಫೇಸ್ಬುಕ್ ಲೈವ್ ಅಲ್ಲೂ ಹಾಗೆ ನಾನು ಮುಂದೆ ಬಂದದ್ದು. ನಾನು ಯೋಚನೆ ಮಾಡಿದೆ, ಎಷ್ಟು ಒಂದೆರಡು ತಿಂಗಳು ಅದಕ್ಕೆ ಟೈಮ್ ತಗೊಂಡೆ. ನಾನು ಏನ್ ಮಾಡ್ಬೋದು. ಈಗ ಒಬ್ರು ವ್ಯಕ್ತಿ 1,000 ರೂಪಾಯಿ ಕೊಟ್ಟರು ಅಂತ ತಿಳ್ಕೊಳ್ಳ, ತುಂಬಾ ದುಡ್ಡಿರೋ. ಆ 1,000 ಕೊಂಡೋಗಿ ನಾವು ಯಾರೋ ಒಬ್ಬ ಬಡವನ ಮನೆಗೆ ಒಂದು 25 kg ಅಕ್ಕಿ ಕೊಟ್ಟು ಅಂತ ತಿಳ್ಕೊಳ್ಳಿ. ಅಕ್ಕಿ ಮುಗಿದ ನಂತರ ಅದರದ್ದು ವಿಷಯನೇ ಇಲ್ಲ, ಆಯ್ತಾ? ಯಾರೋ ಒಬ್ಬನಿಗೆ ಹುಷಾರಿಲ್ಲ, ಎಲ್ಲ ಬೈಕಲ್ಲಿ ಬಿದ್ದಿದ್ದಾನೆ, ಒಂದು ಮೂಳೆಗೆ ಸ್ವಲ್ಪ ಏಟಾಗಿದೆ, ನಾವೊಂದು 20,000 ಕೊಂಡೆ ಅವನಿಗೆ ಕೊಟ್ವಿ. ಅವನಿಗೆ ಮೂಳೆ ಜಾಯಿಂಟ್ ಆಗಿ ಅವ ಸರಿ ಆದ ನಂತರ ಅದ್ರ ನೆನಪೇ ಇರೋದಿಲ್ಲ. ಈ ತರ ಮತ್ತೆ ಅವಾಗ ಇವಾಗ್ಲೂ ಇದೆ ನೋಡಿ, ದಿನಾ ಬರ್ತದೆ ಈ ವಾಟ್ಸಪ್ ಅಲ್ಲಿ ಎಲ್ಲ, ಇವರಿಗೆ ಸಹಾಯ ಒಂದು ಸ್ಕ್ಯಾನರ್ ಹಾಕಿ, ಇವರಿಗೆ ಇಂತ ಹುಷಾರಿಲ್ಲ ಸಹಾಯ ಮಾಡಿ ಅಂತದನ್ನ ಕೆಲವನ್ನೆಲ್ಲ ನಾವು ನೋಡುವಾಗ ಆಕ್ಚುಲಿ ಆ ಪೋಸ್ಟರ್ ಹಾಕಿದವರ ಮನೆಯಲ್ಲಿ ಬೇಕಾದಷ್ಟು ದುಡ್ಡುಂಟು, ಆದ್ರೂ ಇದನ್ನೊಂದು ಹಾಕಿ ಬಿಡುವಂಥದ್ದು. ಮತ್ತೆ ಕೆಲವರು ಆ ಹೆಸರನ್ನ ಇಟ್ಟುಕೊಂಡು ದುಡ್ಡು ಮಾಡೋದೆಲ್ಲ ನಮ್ಮ ಗಮನಕ್ಕೆ ರಿಯಾಲಿಟಿ ಗೊತ್ತಾಯಿದೆ. ಹಾಗೆ ನಮ್ಮದು ಈ ತರದ್ದು ಬೇಡ, ಬೇರೆ ಏನಾದ್ರೂ ಒಂದು ಶಾಶ್ವತವಾಗಿ ಈಗ ಒಂದು ಗಿಡ ನೆಟ್ರೆ ಅದು ಶಾಶ್ವತವಾಗಿ ಇರ್ತದೆ. ಸೊ ಆ ತರದ್ದು ಏನಾದ್ರೂ ಒಂದು ಮಾಡುವಂತ ಯೋಚನೆ ಮಾಡುವಾಗ ನನಗೆ ಸಿಕ್ಕಿದೇನು ಅಂತ ಹೇಳಿದ್ರೆ, ಒಂದು ಎಜುಕೇಶನ್. ಯಾರಿಗಾದ್ರೂ ಒಂದು ಮಗುವಿಗೆ ನಾವೊಂದು ದತ್ತು ತಗೊಂಡು ಒಂದು ಎಜುಕೇಶನ್ ಕೊಟ್ಟು ಅವ್ರನ್ನೊಂದು ಒಳ್ಳೆಯ ನಾಗರಿಕನಾಗಿ ಬೆಳೆಸಿದ್ರೆ, ಅದು ಸಾಯುವವರೆಗೂ ನಮ್ಮ ಕಾಲ ಮುಗ್ದ ನಂತರನು ಅದೊಂದು ನಮಗೊಂದು ಇರ್ತದೆ. ಒಂದು ನಮ್ಮ ಇದು ಒಂದು. ಆಮೇಲೆ ಇನ್ನೊಂದು ಹೆಲ್ತ್. ಈಗ ಹೆಲ್ತ್ ಅಂತ ತಕೊಂಡಾಗ ಏನ್ ಮಾಡ್ಬೋದು. ಈಗ ಮನೆಯ ಯಜಮಾನನಿಗೆ ಹುಷಾರಿಲ್ಲ, ಅವನೇ ಈಗ ಒಂದು ಮನೇಲಿ ಒಂದು 5-6 ಜನ ಇದ್ದಾರೆ, ಎಲ್ಲ ಎಜುಕೇಶನ್ ಮಾಡೋರು, ಅವನ ಹೆಂಡತಿ ಎಲ್ಲ ಅವನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಜಮಾನನಿಗೆ ಹುಷಾರಿಲ್ಲ, ಅವ ತೀವ್ರತರ ಅನಾರೋಗ್ಯದಲ್ಲಿದ್ದಾನೆ, ಆಸ್ಪತ್ರೆಯಲ್ಲಿದ್ದಾನೆ. ನಾವು ಅವನ ಮನೆಗೆ ತಕೊಂಡೋಗಿ ಒಂದು ಕಿಟ್ಟು ಕೊಟ್ಟು ಅದರಲ್ಲಿ ಒಂದು ಅರ್ಥ ಇಲ್ಲ. ಯಾಕಂದ್ರೆ ಕಿಟ್ಟು ಮುಗಿದ ನಂತರ ಅವರು ಮತ್ತೆ ಇನ್ನೊಬ್ಬರ ಮುಂದೆ ಕೈ ಚಾಚಬೇಕು. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಆ ಯಜಮಾನನಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಆರೋಗ್ಯವನ್ನ ಮರಳಿ ಕೊಟ್ರೆ ನಾವು ಇವರಿಗೆ ಕಿಟ್ಟು ಕೊಡೋ ಅಗತ್ಯನೇ ಇಲ್ಲ. ಅವ ದುಡಿದು ಇವ್ರನ್ನ ಸಾಕ್ತಾನೆ, ಅದು ಮಾಡ್ಬೇಕಲ್ಲ. ಅದಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಈ ತರದೊಂದು ಮಾಡೋಣ ಅಂತ ಇತ್ತು. ಮತ್ತೆ ಲೀಡರ್ಶಿಪ್ ಅಂತ ಹೇಳಿದ್ರೆ ಅದೇನು ಸೇವೆ ಅಲ್ಲ. ಒಬ್ಬ ಮನುಷ್ಯನಿಗೆ ಒಳ್ಳೆ ಎಜುಕೇಶನ್ ಇದೆ, ಅವನಿಗೆ ಒಳ್ಳೆ ಹೆಲ್ತ್ ಇದೆ, ಆದ್ರೂ ಅವನಿಗೆ ಹೇಗೆ ಬದುಕಬೇಕು,
ಹೇಗೆ ಒಂದು ಮನೆಯನ್ನ ಲೀಡ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ಅವನ ಹತ್ರ ಎಷ್ಟು ದುಡ್ಡಿದ್ರು ವೇಸ್ಟ್, ಅವನ ಹತ್ರ ಎಷ್ಟು ಎಜುಕೇಶನ್ ಇದ್ರು ವೇಸ್ಟ್. ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಬೇಕಾದ್ರೆ, ಒಳ್ಳೆಯ ನಾಗರಿಕರನ್ನ ಅವನಿಗೆ ಒಂದು ಲೀಡರ್ಶಿಪ್ ಬೇಕು. ಅದಕ್ಕೋಸ್ಕರ ನಾವೊಂದು AV ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ರಿಜಿಸ್ಟರ್ಡ್ ಮಾಡಿ ಅದಕ್ಕೆ ಒಂದು ಲೋಗೋ ಒಂದು ಎಜುಕೇಶನ್, ಹೆಲ್ತ್ ಅಂಡ್ ಲೀಡರ್ಶಿಪ್ ಅಂತ ಇಟ್ಟಿದೆ. 3 ವಿಂಗ್ ಇದೆ, ಸ್ಲೋಗನೇ ಆ ತರ ಇಟ್ಟಿದ್ದೇವೆ. ಸೊ ಅದನ್ನ ರಿಜಿಸ್ಟರ್ಡ್ ಮಾಡಿಸಿದ್ವಿ. ಒಂದು ಹೆಸರು ಇಟ್ಟುಕೊಂಡು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಇನ್ನೊಬ್ಬರಿಗೆ ಕೊಡೋದು ಅದು ಬೇಡ. ಪ್ರತಿಯೊಂದು ಪಾರದರ್ಶಕವಾಗಿರ್ಬೇಕು, ಪ್ರತಿ ಒಂದೊಂದು ರೂಪಾಯಿಗೂ ನಮ್ಮ ಹತ್ರ ಲೆಕ್ಕ ಬೇಕು ಅಂತ ಹೇಳಿ ಒಂದು ಇಟ್ಕೊಂಡು ಆ ತರ. ಅದರ ನಂತರ ಏನಾಯ್ತು, ಎಜುಕೇಶನ್. ಯಾವ ಒಂದು ಮಗುವನ್ನು ದತ್ತು ತಗೊಳ್ಳುವನ, ಏನು ಮಾಡುದು ಎಜುಕೇಶನ್ ಯೋಚನೆ ಮಾಡೋದು ನನಗಾಯ್ತು. ಇಲ್ಲ, ಅವಾಗ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಳೆಲ್ಲ ಭಯಂಕರ ಇದೆ. ಈಗ ಬೆಂಗಳೂರು ಕಡೆ ಹೋದ್ರೆ ಬೇರೆ ಬೋರ್ಡ್ಗಳಿಗೆ ಮಸಿ ಬಳಿಯುವುದು, ಇನ್ನೊಂದು ಹರಿದಾಕುವುದು, ಕೆಲವು ಕನ್ನಡ ಪರ ಹೋರಾಟಗಾರ ಕನ್ನಡ ಉಳಿಸಲಿಕ್ಕೆ ಹೋರಾಟ ಮಾಡ್ತಾರೆ. ನಾನು ಅದನ್ನು ನೋಡ್ತಾ ಇದ್ದೆ. ನೋಡಾಗ ನನ್ಗಾಯ್ತು, ಯಾಕೆ ನಾವು ಈಗ ಒಂದೇ ಕಲ್ಲಲ್ಲಿ 2 ಹಕ್ಕಿ ಯಾಕೆ ಹೊಡಿಬಾರ್ದು ಅಂತ. ಒಂದೇನು ಅಂತ ಹೇಳಿದ್ರೆ, ಈಗ ಕರ್ನಾಟಕದ ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ. ಯಾಕೆಂದ್ರೆ ಒಳ್ಳೆ ಎಜುಕೇಶನ್ ಇಲ್ಲ, ವ್ಯವಸ್ಥೆಗಳಿಲ್ಲ. ಒಂದು ಶಾಲೆಯನ್ನ ನಾವು ದತ್ತು ತಕೊಂಡ್ರೆ, ಈಗ ನಾನು ಒಬ್ಬ ಅಪ್ಪಟ ಕನ್ನಡಾಭಿಮಾನಿ. ನಾವು ಯಾಕೆ ಕನ್ನಡಾಭಿಮಾನಿ ಅಂದ್ರೆ, ಬೈ ಬರ್ತದ ಹುಟ್ಟುವಾಗಿಂದ ನಾವು ಕನ್ನಡದ ಜೊತೆಗೆ ಕನ್ನಡ ಕಲ್ತುಕೊಂಡು ಕನ್ನಡ ಶಾಲೆಯಲ್ಲಿ ಓದಿ ಕನ್ನಡ ಬೆಳ್ಕೊಂಡು ಬಂದಿರೋದು. ನಾವು ಈಗಲೂ ನಮ್ಗೆ ಕನ್ನಡ ಅಂತ ಹೇಳಿದ್ರೆ ನಮ್ಗೆ ಕನ್ನಡದ ಮೇಲೆ ಏನಾದ್ರು ತೊಂದರೆ ಆದ್ರೆ ನಮಗೊಂದು ಒಳಗಿಂದ ಹೋಗುವ ಹೋರಾಟ ಮಾಡುವ ಅಂತ ಅನ್ನಿಸ್ತದೆ. ಅದು ಯಾಕೆ, ಕನ್ನಡ ಶಾಲೆಯಲ್ಲಿ ನಾವು ಕಲ್ತದ್ರಿಂದ ಕನ್ನಡ ಸಾಹಿತ್ಯಗಳು ಪ್ರೀತಿ ಬಂತು. ಹಾಗೆ ನಾನೇನು ಅನ್ಕೊಂಡೆ, ಒಂದು ಕನ್ನಡ ಶಾಲೆ ದತ್ತು ತಗೊಳ್ಳುವ, ಒಂದು ಶಾಲೆಯನ್ನು ಉಳಿಸಿದಾಗೆ ಆಗ್ತದೆ ಮತ್ತು ಆ ಶಾಲೆಯಲ್ಲಿ ಅಷ್ಟೂ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಾಗ ಆಗ್ತದೆ. ಇನ್ನೊಂದು ಕಡೆ ಕನ್ನಡ ಉಳಿತದೆ. ಇದೆಲ್ಲದಕ್ಕೂ ಒಂದು ಪರಿಹಾರ ಅಂತ ಹೇಳಿ ಎಜುಕೇಶನ್ ವಿಂಗ್ ಅನ್ನ ಇಟ್ಕೊಂಡಿದ್ದೇವೆ. ಹಾಗೆ ಒಂದಷ್ಟು ಶಾಲೆಗಳಿಗೆ ಹೋದ್ವಿ ನಾವು. ದಕ್ಷಿಣ ಕನ್ನಡ ಅಂದ್ರೆ ಫಸ್ಟಿಗೆ ನಾವು ಮಾಡುವಾಗ ನನಗೆ ಇದು ಅನೌನ್ಸ್ ಮಾಡಿದ ತಕ್ಷಣ ಬೀದರಿಂದ ಹಿಡಿದು ಚಾಮರಾಜನಗರವರೆಗೆ 31 ಜಿಲ್ಲೆಗಳಿಂದ ಒಂದು 300-350 ಶಾಲೆಯಿಂದ ಫೋನ್ ಬರೋಕ್ ಶುರು ಆಯ್ತು. ಸರ್ ನಮ್ಮ ಶಾಲೆ ತಗೊಳ್ಳಿ, ನಮ್ಮ ಶಾಲೆ ತಗೊಳ್ಳಿ. ಬಟ್ ಏನಂದ್ರೆ ನಾವು ಫಸ್ಟಿಗೆ ಮಾಡಿ ತೋರಿಸ್ಬೇಕು. ನಾನು ಈಗ ಇಲ್ಲಿ ಕೂತ್ಕೊಂಡು ಮಂಗಳೂರಲ್ಲಿ ಕೂತ್ಕೊಂಡು ಬೀದರ್ಲಿ ಹೋಗೊಂದು ಶಾಲೆ ತಗೊಂಡ್ರೆ ನಂಗೆ ಅಲ್ಲಿ ಓಡಾಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಒಂದು ಶಾಲೆ ತಗೊಳ್ಳೋಣ ಅಂತೇಳಿ ಇಲ್ಲೇ ಒಂದು 10-15 ಶಾಲೆಗಳಿಗೆ ವಿಸಿಟ್ ಕೊಟ್ವಿ. ಯಾವ ಶಾಲೆ ಮುಚ್ಚಿ ಹೋಗೋ ಹಂತದಲ್ಲಿ ನನಗೆ ಏನೋ ಪುಣ್ಯಕ್ಕೆ ನಮ್ಮ ಊರಲ್ಲೇ ಒಂದು ಶಾಲೆ ಸಿಕ್ತು. ನನಗೆ ಗೊತ್ತೇ ಇಲ್ಲ ಆ ಶಾಲೆ ಆ ಪರಿಸ್ಥಿತಿಯಲ್ಲಿದೆ. ಒಂದು ಟೈಮಲ್ಲಿ ಒಂದು 250 ಮಕ್ಕಳಿದ್ದ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಣಂದೂರು. ಅಲ್ಲಿ ಹೋಗಿ ನೋಡುವಾಗ ನಾವು ಹೋಗುವಾಗ ಒಂದು 20 ಮಕ್ಕಳು ಇದ್ರು. ಅದು ಆ ವರ್ಷ ನಾವು ತಕೊಂಡ ವರ್ಷ ಒಂದು 7ನೇ ಕ್ಲಾಸಿಂದ ಮತ್ತೆ ಒಂದು 7 ಜನ ಹೋದ್ರೆ 10-12 ಮಕ್ಕಳು ಉಳಿತಾರೆ. ಅಲ್ಲಿಗೆ 1ನೇ ಕ್ಲಾಸಿಗೆ 0 ಅಡ್ಮಿಷನ್. ನನಗೆ ಆಯ್ತು, ಇದೇ ಒಳ್ಳೇದು, ನಮ್ಮ ಊರಲ್ಲೇ ಸಿಕ್ಕಿತ್ತಲ್ಲ, ಅದನ್ನೇ ಫೈಟ್ ಮಾಡಿ ತಕೊಂಡೆ. ಇವತ್ತು ಆ ಶಾಲೆ ತುಂಬಾ ಚೆನ್ನಾಗಿ ಹೋಗ್ತಿದೆ. ಈಗ ನಾವು ಒಂದೇ ವರ್ಷ 42 ಮಕ್ಕಳು ಇದ್ದಾರೆ. ಇನ್ನು ಮುಂದಿನ ವರ್ಷ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೇವೆ. ಆ ಶಾಲೆನ ಲೀಗಲ್ ಆಗೇನೆ ನಾವು ದತ್ತು ತಗೊಂಡು, ಶಿಕ್ಷಣ ಇಲಾಖೆಯಿಂದ ಎಲ್ಲವನ್ನ ಲೀಗಲ್ ಆಗಿ ಮಾಡ್ತಿದ್ದೇವೆ. ಇವತ್ತು ನಮ್ಗೆ ಏನಾಯ್ತು, ಅವಾಗ ಒಂದು ದೊಡ್ಡ ಆಂಬಿಷನ್ ಇತ್ತು, ಕರ್ನಾಟಕದಲ್ಲಿ ನಮಗೆ ಇದೇ ತರ ಮುಂದುವರಿತಾ ಹೋದ್ರೆ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ಲಿಕ್ಕೆ ಬಿಡಬಾರ್ದು. ನಾವು ರೀತಿಯಲ್ಲಿ ನೀವು ಎದುರಿಸಿದಂತಹ ಒಂದು ಕಷ್ಟವನ್ನ ಬೇರೆ ಎದುರಿಸಬಾರ್ದು. ಈಗ ನಾವು ಶಾಲೆಯಿಂದೆಲ್ಲ ಹೋಗಿ ಲೈವ್ ಕೊಡ್ತೇವೆ. ಯಾಕೆ ಲೈವ್ ಕೊಡ್ತೇವೆ ಅಂತ ಹೇಳಿ ನಾವೇನೋ ಅಲ್ಲಿ ಮಾಡಿದೆವು ಅಂತ ಹೇಳಿ ಪ್ರಚಾರಕ್ಕೆ ಅಲ್ಲ. ನನಗೆ ತುಂಬಾ ಜನ ಫೋನ್ ಮಾಡ್ತಾರೆ, ಸರ್ ನೀವು ಅಲ್ಲಿ ಆ ಶಾಲೆಯನ್ನ ಎಷ್ಟು ಬದಲಾಯಿಸಿದ್ದೀರಿ, ಅದು ಪ್ರತಿಯೊಂದು ನಾವು ನೋಡ್ತಾ ಇದ್ದೇವೆ, ನಿಮ್ಮಿಂದ ಇನ್ಸ್ಪೈರ್ ಆಗಿ ನಾವು ನಮ್ಮೂರಿನ ಶಾಲೆ ಬದಲಾಯಿಸ್ತಾ ಇದ್ದೇವೆ ಅಂತ ಹೇಳಿ ತುಂಬಾ ಜನ ಯುವಜನತೆ ಫೋನ್ ಮಾಡ್ತಾರೆ. ನೋಡಿ, ಇಡೀ ನಮ್ದು ಏನಿತ್ತು, ಒಂದು ಸರ್ಕಾರಿ ಶಾಲೆ ಕೂಡ ಇದು ಮುಚ್ಚಿ ಹೋಗ್ಬಾರ್ದು ಅಂತ ನಾನೊಬ್ಬನೇ ಓಡಾಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲಿ ಊರಲ್ಲಿ ಜಾಗೃತಿ ಮೂಡಿಸಿ ಅಲ್ಲಿಯ ಊರಿನವರಿಗೆ ಆ ಶಾಲೆಯ ಬಗ್ಗೆ ಒಂದು ಪ್ರೇಮ ಹುಟ್ಟಿಸಿ ಇದ್ದೇವಲ್ಲ, ಅದೆಲ್ಲವೂ ನಿಜವಾಗಿ ಎಲ್ಲ ಒಂದು ಕಡೆ ನಮ್ಮ ಕಡೆಯಿಂದ ಸಂದೇಶ ಹೋಗಿದೆ ಅಂತ ಒಂದು ಇದು ತುಂಬಾ ಚೆನ್ನಾಗಿ ಹೋಗ್ತಿದೆ. ಈಗ ಇನ್ನೊಂದು ವಾರದಲ್ಲಿ ನಾವು ಅಭಿವೃದ್ಧಿಯತ್ತ ನಮ್ಮೂರ ಶಾಲೆ, ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಈಗ ಪ್ಲಾನ್ ನಡೀತಾ ಇದೆ. ಇನ್ನೊಂದು ಹೊಸ ಕಾರ್ಯಕ್ರಮವನ್ನ ನಮ್ಮ ಫೌಂಡೇಶನ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದೇವೆ, ಅಭಿವೃದ್ಧಿ ಅತ್ತ ನಮ್ಮೂರು ಶಾಲೆ ಅಂತ. ಅದರಲ್ಲಿ ವಂಡರ್ಫುಲ್ ಆಗಿರುವಂತ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಇವಾಗ ಯಾವ ಸ್ಕೂಲ್ಗಳು ನಿಮ್ಮ ಅಂಡರಲ್ಲಿ ಇದೆ? ಈಗ ಕಾನೂನುಬದ್ಧವಾಗಿ ನಾವು ತಗೊಂಡಿರುವಂತದ್ದು ಒಂದೇ ಸ್ಕೂಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಣಂದೂರು. ಅದು ಬಿಟ್ರೆ ನಾವು ಕಾನೂನುಬದ್ಧವಾಗಿ ಅಲ್ಲದೆ, ಅಂದ್ರೆ ಏನು ಲೀಗಲ್ ಆಗಿ ಅಲ್ಲದೇನೆ ಸಪೋರ್ಟ್ ಆಗಿ ನಾನು 1ನೇ ಕ್ಲಾಸ್ ಶಾಲೆಗೆ ಹೋದಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತಿಲ ಬೈಲಡ್ಕ. ನಾನು ಜಸ್ಟ್ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಒಂದ್ಸಲ ಹೋಗೋಣ, ನಮ್ದು ಈ ತರ ಒಂದು ಪ್ಲಾನ್ ಇದೆ ಅಲ್ಲ, ಇದು ನಾನು ಹುಟ್ಟಿ ಬೆಳೆದ ಊರು, ಇಲ್ಲೊಂದು ಶಾಲೆ ಇದೆ ಅಂತ ಹೇಳಿ ನೆಟ್ಟಣದಿಂದ ಲೆಫ್ಟ್ಗೆ ತಗೊಂಡು ಹಿಂಗೆ ಸುಬ್ರಹ್ಮಣ್ಯ ಇಲ್ಲಿ ಬಿಳಿನೆಲೆಗೆ ಹೋಗಿ ಜಾಯಿಂಟ್ ಆಗ್ಬೋದಲ್ಲ ಅಂತ ಆಚೆಯಿಂದ ಹೋಗುವಾಗ ಅಲ್ಲಿ ಶಾಲೆ ಗೇಟ್, ನಿಜವಾಗಿ ಶಾಲೆಗೆ ಹೋದದ್ದು ಅಲ್ಲ ನಾವು, ಶಾಲೆ ಗೇಟ್ ಹತ್ರ ಒಂದಿಬ್ರು ಯಾರ ಅಲ್ಲಿ ಹೆತ್ತವರು ಏನು ಕೆಲಸ ಮಾಡ್ತಾರೆ, ಹಾಗೆ ಅವ್ರಲ್ಲಿ ಕರೆದು ಮಾತಾಡಿಸಿದೆ, ಹೇಗಿದೆ ಶಾಲೆ ಇದೆ, ಚೆನ್ನಾಗಿದೆ, ಅವ್ರು HM ಒಂದು ತುಂಬಾ ಲೋಕನಾಥ್ ಸರ್ ಅಂತ ಇದ್ದಾನೆ, ಹಾಗೆ ಒಂದ್ಸಲ ಹಾಗಾದ್ರೆ ವಿಸಿಟ್ ಮಾಡಿಯೇ ಹೋಗೋಣ, ನಿಲ್ಲಿ ಹೋಗಿ ಇದು ಮಾತಾಡಿ ಹೋಗಿ ಅಂತ ಹೇಳಿದ್ರು. ಹಾಗೆ HM ಮಕ್ಕಳನ್ನ ಕರ್ಕೊಂಡು ಅಲ್ಲಿ ನದಿಗೆ ಹೊಯ್ಗೆ ತರಲಿಕ್ಕೆ ಹೋಗಿದ್ದಾರೆ. HM ಹೊಯ್ಗೆ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಹಾಗೆ ಆ ಶಾಲೆಗೆ ವಿಸಿಟ್ ಕೊಟ್ಟೆ.
ಅದರ ನಂತರ ನಾವು ಅದನ್ನು ದತ್ತು ತಗೊಳ್ಳಿಲ್ಲ. ಆ ಶಾಲೆಗೆ ಕೂಡ ಒಂದು 2-3 ಕಂಪ್ಯೂಟರ್ ಮತ್ತೆ ಒಂದು 2 ಟೀಚರ್ಸ್ ಅನ್ನ ಎಜುಕೇಶನ್ ಬೇಕಾದಂತ ಎಲ್ಲವನ್ನ ಮಾಡಿದ್ದು. ಆ ನಂತರ ಕಳೆದ ವರ್ಷ ನಾವು ಈ ತರ ಚಿಕ್ಕ ಪುಟ್ಟದೆಲ್ಲ ನಾವು ಕೆಲವೊಂದು ಶಾಲೆಗಳಿಗೆ ಮಾಡಿದ್ದೇವೆ. ಅದನ್ನೇನು ನಾವು ಇಲ್ಲಿ ಹೆಸರೆತ್ತಿ ನಾವು ಇಂಥ ಶಾಲೆಗೆ ಮಾಡಿದೆವು ಅಂತ ಹೇಳುವ ಅಗತ್ಯ ಖಂಡಿತ ಇಲ್ಲ. ಹಾಗೆ ಇವಾಗ ನಿಮ್ಮ ಒಂದು ಸಾಧನೆಯನ್ನ ಗುರುತಿಸಿ ಇಟ್ಸ್ ಹ್ಯೂಜ್ ಜರ್ನಿ ಸರ್ ನಿಮ್ದು, ಆರಂಭದಿಂದ ಇಲ್ಲಿವರೆಗೂ ಕೂಡ ನಿಮಗೆ ಯಾವ ಪ್ರಶಸ್ತಿಗಳು ನಿಮ್ಮ ಪಾಲಾಗಿದೆ? ಅಂದ್ರೆ ಕೆಲವೊಂದು ಪ್ರಶಸ್ತಿಗಳನ್ನ ನೀವು ತಗೊಳ್ಳಿಲ್ಲ ಅನ್ನುವಂಥದ್ದು ಕೇಳ್ಪಟ್ವಿ. ಹೌದು, ಪ್ರಶಸ್ತಿ ಅಂತ ಹೇಳಿದ್ರೆ ಈ ಗಾಯನ ಕ್ಷೇತ್ರದಲ್ಲಿ ನಾನು ಯಾವ ಪ್ರಶಸ್ತಿಯನ್ನು ತಗೊಳ್ಳೋದಿಲ್ಲ. ತುಂಬಾ ಬಂದಿದೆ ಪ್ರಶಸ್ತಿಗಳನ್ನು ಹುಡುಕೊಂಡು. ಸರ್ ನಿಮಗೆ ಎಂಥದ್ದು ಇದು ಗಾನಕೋಗಿಲೆ ಪ್ರಶಸ್ತಿ ಕೊಡ್ತೇವೆ. ಮತ್ತೆ ಮೊದಲೆಲ್ಲ ನಾನು ಯಾವ ಸಾಂಗ್ ಹಾಡಿದ್ರು ಅದು ಒರಿಜಿನಲ್ ತರನೇ ಕೇಳ್ತಾ ಇತ್ತು ಜನರಿಗೆ. ತುಂಬಾ ಜನ ಫೋನ್ ಮಾಡೋದು, ಸರ್ ನಿಜವಾಗ್ಲೂ ನೀವೇ ಹಾಡ್ತಾ ಇದ್ದೀರಾ, ಅಲ್ಲಿ ನೀವು ರಾಜ್ಕುಮಾರ್ ಹಾಡಿದ್ರೆ ರಾಜ್ಕುಮಾರ್ ಹಾಡಿದಂಗೆ ಕೇಳುತ್ತೆ, ಈ ಕಡೆ ಉದಿತ್ ನಾರಾಯಣ ಅವ್ರ ಸಾಂಗ್ ಹಾಡಿದ್ರು ಉದಿತ್ ನಾರಾಯಣ ಹಾಡ್ತಿದ್ದಾರೇನೋ ಅನ್ಸುತ್ತೆ, ಈ ಕಡೆ ಸೋನು ನಿಗಮ್ ಹಂಗೆ ಕೇಳುತ್ತೆ, ನಿಜವಾಗಿ ನೀವೇ ಹಾಡ್ತಿರೋದು, ನೀವು ಹೇಗೆ ಇದು ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ತುಂಬಾ ಜನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅಂತ, ಜೂನಿಯರ್ ರಾಜ್ಕುಮಾರ್ ಪ್ರಶಸ್ತಿ ಅಂತೆ, ಆಮೇಲೆ ಗಾನ ಗಂಧರ್ವ ಪ್ರಶಸ್ತಿ ಕೊಡ್ತೇನೆ. ಪ್ರಶಸ್ತಿಗಳು ನಮ್ಮ ಜವಾಬ್ದಾರಿಗಳನ್ನ ಜಾಸ್ತಿ ಮಾಡ್ತದೆ, ಮತ್ತೆ ಅದು ನಮ್ಮ ವ್ಯಾಲ್ಯೂವನ್ನ ಜಾಸ್ತಿ ಮಾಡ್ತದೆ. ಒಂದು ಪ್ರಶಸ್ತಿ ತಕೊಳ್ಳೋ ದೊಡ್ಡ ವಿಷಯ ಅಲ್ಲ, ಆ ಪ್ರಶಸ್ತಿಗೆ ನಮಗೆ ಅರ್ಹತೆ ಇದೆಯಾ ಅಂತ ನಾವು ಫಸ್ಟ್ ನೋಡ್ಕೋಬೇಕು. ಈಗ ಕೆಲವರ ಮನೆ ನಾವು ನೋಡ್ತಾ ಇರ್ತೇವೆ, ಕೆಲವೊಬ್ರು ತಿಂಗಳಿಗೆ ಒಂದು ಪ್ರಶಸ್ತಿ ಇದು ಅವ್ರದ್ದು ಬರ್ತಾ ಇರ್ತದೆ, ಆ ಪ್ರಶಸ್ತಿ ಈ ಪ್ರಶಸ್ತಿ ಅಂತ. ನನಗೆ ತುಂಬಾ ಜನ ಪರಿಚಯ ಇದ್ರು, ಅವರ ಮನೆಯಲ್ಲಿ ಫುಲ್ ಪ್ರಶಸ್ತಿಗಳೇ, ಅವರು ಕೊಟ್ರು ಇವರು ಕೊಟ್ರು ಅಂತ. ಬಟ್ ನಮ್ಮ ಮನೆಯಲ್ಲಿ ಪ್ರಶಸ್ತಿಗಳಿಲ್ಲ. ಸಿಂಗಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಾನು ಒಂದು ಕ್ಲಾಸು ಸಂಗೀತ ಇದಕ್ಕೆ ಹೋದವನಲ್ಲ. ಆದ್ರೆ ಈ ಕರೋಕೆ ಸಿಂಗಿಂಗು ಅಥವಾ ಈ ಆರ್ಕೆಸ್ಟ್ರಾ ಸಿಂಗಿಂಗು, ಚಲನಚಿತ್ರ ಸಂಗೀತಕ್ಕೆ ಬಂದ್ರೆ ಎಲ್ಲಾ ಹಾಡುಗಳನ್ನ ನಾನು ಬಹಳ ಚೆನ್ನಾಗಿ ಹಾಡ್ತಾ ಇದ್ದೆ. ಈಗ ಮೊದಲನಾಗಿ ಹಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ, ಬಟ್ ಮೊದಲು ತುಂಬಾ ಚೆನ್ನಾಗಿ ಹಾಡ್ತಿದ್ದೆ, ಮಿಮಿಕ್ರಿ ಮಾಡ್ತಿದ್ದೆ. ಹಾಗೆ ಅಲ್ಲಿ ನನ್ನ ಹತ್ರ ಬಂದ ಕೆಲವರಿಗೆ, ನಾನು ಕಷ್ಟಪಟ್ಟು ಮೇಲೆ ಬಂದಾದ್ರಿಂದ ಕೆಲವರಿಗೆ ಆಸೆ ಇಟ್ಟುಕೊಂಡು ಸರ್ ನನಗೂ ಸಿಂಗಿಂಗ್ ಕ್ಷೇತ್ರದಲ್ಲಿ ಏನಾದ್ರು ಮಾಡಬೇಕು, ಆ ತರ 1-2 ಕಾರ್ಡ್ಗಳಲ್ಲಿ ಮ್ಯೂಸಿಕ್ ಕ್ಲಾಸ್ ಅಂತ ಮಾಡ್ತಿದ್ದೆ. ಶಾಸ್ತ್ರೀಯ ಸಂಗೀತ ಅಲ್ಲ, ನನಗೇನು ಗೊತ್ತಿದೆ ಅದನ್ನ ಒಂದು 100-200 ಜನರಿಗೆ ನಾನು ಹೇಳಿಕೊಟ್ಟಿದ್ದೇನೆ. ಅದರಲ್ಲಿ ಇವಾಗ ತುಂಬಾ ಜನ ವಿದೇಶಗಳಲ್ಲೆಲ್ಲ ಕಾರ್ಯಕ್ರಮ ಮಾಡಿ ಬಂದವರಿದ್ದಾರೆ, ತುಂಬಾ ಜನ ಹೆಸರಾಂತ ಟಿವಿಗಳಲ್ಲಿ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಮಿಂಚಿ ಬಂದವರಿದ್ದಾರೆ. ಸೊ ಇದನ್ನೆಲ್ಲ ಗುರುತಿಸಿ ಒಬ್ಬರು ಬೆಂಗಳೂರಿಂದ ನನಗೆ ಫೋನ್ ಮಾಡಿದ್ರು, ಚೈತನ್ಯ ಆರ್ಟ್ಸ್ ಇಂಟರ್ನ್ಯಾಷನಲ್ ಅಂತ ಒಬ್ರು ಮೇಡಮ್, ಅರುಣ್ ಸರ್ ನಿಮ್ಮ ಈ ಸೇವೆಯನ್ನ ಗುರುತಿಸಿ ನಾವು ನಿಮ್ಗೊಂದು ಚಿಕ್ಕ ಸನ್ಮಾನ ಮಾಡಬೇಕು ಅಂತಿದ್ದೆ. ಅದು ಯಾವಾಗ ಶಿಕ್ಷಕರ ದಿನಾಚರಣೆ ಅವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದವರಿಗೆ ಅವರಲ್ಲಿ ಕರೆದು ಶ್ರೀ ಸರ್ವೇಪಳ್ಳಿ ರಾಧಾಕೃಷ್ಣನ್ ಸದ್ಭಾವನಾ ಪ್ರಶಸ್ತಿ ಅಂತ ಕೊಡ್ತಾ ಇದ್ರು. ನಾನು ಕೇಳಿದೆ, ಯಾಕೆ ಮೇಡಮ್ ಇದು ಯಾವ ಮಾನದಂಡಕ್ಕೆ ಕೊಡ್ತಾ ಇದ್ದೀರಿ ನೀವು ನನಗೆ, ಯಾಕೆ ನನ್ನನ್ನು ಇದಕ್ಕೆ ಆಯ್ಕೆ ಮಾಡಿ? ಅವರು ಹೇಳಿದ್ರು, ಇದು ನೀವು ಅನೇಕರಿಗೆ ಒಂದು ಮಾರ್ಗದರ್ಶನ ಆಗಿದ್ದೀರಿ, ಮತ್ತೆ ಅನೇಕ ಜನರಿಗೆ ನೀವು ಈ ಸಂಗೀತದಲ್ಲಿ ದಾರಿ ತೋರಿಸಿದ್ದೀರಿ. ಸೊ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರ ಶಿಕ್ಷಕರ ದಿನಾಚರಣೆ ಅವ್ರು ಗುರು ಆಗಿದ್ದು, ನೀವು ಕೂಡ ಒಬ್ರು ಗುರು ಸ್ಥಾನದಲ್ಲಿ ಇರೋದ್ರಿಂದ ಈ ಒಂದು ಚಿಕ್ಕ ಅವಾರ್ಡ್, ದೊಡ್ಡದೇನಲ್ಲ, ಒಂದು 20-23 ಜನರಿಗೇನೆ ಇತ್ತು ಅವತ್ತು. ನಾನು ಯೋಚನೆ ಮಾಡಿದೆ, ಆಯ್ತು ಒಂದು ತಗೊಳ್ಬಹುದು, ತೊಂದರೆ ಇಲ್ಲ, ನಾನು ಒಂದು ಎಲಿಜಿಬಲ್ ಇದ್ದೇನೆ ಅಂತ ಅನಿಸಿದ್ರಿಂದ ಅದನ್ನೊಂದು ತಗೊಂಡು, ಅದು ನನ್ನ ಜೀವನದ ಒಂದು ಮೊದಲ ಪ್ರಶಸ್ತಿ ಅಂತ ಹೇಳ್ಬೋದು. ಅದರ ನಂತರ ನಮ್ಮ ಈಗ ಡಾಕ್ಟರ್ ಶೇಖರ್ ಅಜಕರ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅವರು ನನ್ನನ್ನು ಬಹಳ ವರ್ಷದಿಂದ ನೋಡ್ತಾ ಬಂದವರು. ನನ್ನ ಈ ಬೆಳವಣಿಗೆ ಮತ್ತು ಮುಖ್ಯವಾಗಿ ಕನ್ನಡ ಗೀತೆಗಳನ್ನ ವರ್ಲ್ಡ್ ವೈಡ್ ನಾನು ಹಬ್ಬಿಸ್ತಾ ಇದ್ದೇನೆ. ಇವತ್ತು ನಮ್ಗೆ ಒಂದು 50-55 ದೇಶಗಳ ಜನ ಇದ್ದಾರೆ ನೋಡುವ. ಹೇಗೆ ಜನ ಅಂತ ಹೇಳಿದ್ರೆ ಅಲ್ಲೇ ಹುಟ್ಟಿ ಆ ದೇಶದ ಸಿಟಿಸನ್ಸೇ ನಮ್ಮ ಲೈವ್ ನೋಡ್ತಾರೆ ಕನ್ನಡ ಗೀತೆಗಳು. ನಾನು ಒಂದು 7 ಲ್ಯಾಂಗ್ವೇಜ್ ಸಾಂಗ್ಸ್ ಆಡ್ತೇವೆ, ಬಟ್ 90% ನಾವು ಕನ್ನಡ ಗೀತೆಗಳನ್ನೇ ಹಾಡೋದು. ಇದನ್ನೆಲ್ಲ ನೀವು ವಿಶ್ವದಾದ್ಯಂತ ಕನ್ನಡವನ್ನು ಇಷ್ಟೊಂದು ಹಬ್ಬಿಸ್ತಾ ಇದ್ದೀರಿ. ಇವತ್ತು ಫೇಸ್ಬುಕ್ ಅಲ್ಲಿ ಎಷ್ಟೇ ಪೇಜ್ ಇರ್ಬೋದು, ಅವರಿಗೆಲ್ಲ ನೀವು ತೋರಿಸಿಕೊಟ್ಟವ್ರು ನೀವು. ಈ ಒಂದು ಕನ್ನಡ ಸೇವೆ, ಇದು ನಿಜವಾಗಿ ಒಂದು ಕನ್ನಡ ಸೇವೆ. ಮತ್ತೆ ನೀವು ಈ ಕನ್ನಡ ಶಾಲೆಗಳನ್ನ ದತ್ತು ತಗೊಂಡಿರೋದು, ಇದೆಲ್ಲವನ್ನ ಗುರುತಿಸಿ ನಿಮ್ಗೊಂದು ಕನ್ನಡ ರತ್ನ ಅಂತ ಒಂದು ಪ್ರಶಸ್ತಿ ಕೊಡ್ತೇವೆ ಅಂತ ಹೇಳಿದರು. ಮತ್ತೆ ಅವರು ಬಹಳ ವಿದ್ವಾಂಸರು, ಅವರು ಮಾನದಂಡ ಇಲ್ಲದೆ ಯಾರನ್ನು ಕರೆದು ಕೊಡುವುದಿಲ್ಲ. ಅವರಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಕವಿಗಳ ಜೊತೆಗೆ ಅವರದೊಂದು ಸಂಘ ಎಲ್ಲ ಉಂಟು, ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅಂತ ಅವರು ಅಲ್ಲಲ್ಲಿ ಅರೇಂಜ್ ಮಾಡ್ತಾ ಇದ್ರು. ಹಾಗೆ ಶ್ರವಣ ಬೆಳಗೊಳದಲ್ಲಿ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನವನ್ನ ಅರೇಂಜ್ ಮಾಡಿ, ಶ್ರವಣ ಬೆಳಗೊಳದ ಅವರು ಸ್ವಾಮೀಜಿಗಳ ಒಂದು ಸಮ್ಮುಖದಲ್ಲಿ, ಎಲ್ಲಾ ಸಾಹಿತಿಗಳ ಸಮ್ಮುಖದಲ್ಲಿ ನನಗೆ ಒಂದು ಕನ್ನಡ ರತ್ನ ಅಂತ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅದನ್ನ ನಾನು ಸ್ವೀಕರಿಸಿದ್ದೇನೆ. ಸೊ ಅದಾದ ನಂತರ ಇತ್ತೀಚೆಗೆ ಸಿಕ್ಕಿದ್ದು ಗೌರವ ಡಾಕ್ಟರೇಟ್ ಪ್ರಶಸ್ತಿ. ಅದು ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಬೇಸ್ಡ್ USA ಅದು, ಬಟ್ ಇಂಡಿಯಾದಲ್ಲೂ ಅವರದ್ದು ವಿಂಗ್ ಇದೆ. ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಎಜುಕೇಶನಲ್ ಡಾಕ್ಟರೇಟ್ ಅಲ್ಲ, ಅಥವಾ ಗೌರವ ಡಾಕ್ಟರೇಟ್. ಅದೇನು ಅಂತ ಹೇಳಿದ್ರೆ, ನಾವೇನೋ ಭಯಂಕರ ಸಾಧನೆ ಮಾಡಿದಕ್ಕೆ ಡಾಕ್ಟರೇಟ್ ಅಲ್ಲ, ನಾವು ಹೋಗ್ತಿರುವ ದಾರಿ ಏನಿದೆ ಆ ದಾರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ನಮ್ಗೆ ಒಂದು 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 ವ್ಯಾಲ್ಯೂ ಸಿಗ್ಲಿ, ಒಂದು ಗೌರವ ಸಿಗ್ಲಿ ಅಂತ ಹೇಳಿ ಒಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿ. ಅದಕ್ಕೆ ನಾನು ನಮ್ಮ ಬೆಂಗಳೂರಿನ
BSS ಭಾರತೀಯರ ಸೇವಾ ಸಮಿತಿ ಅಂತ ಇದೆ, ಅದರ ಅಧ್ಯಕ್ಷರಿದ್ದಾರೆ. ನಮ್ಮ ಬಹಳ ಒಡ ಹುಟ್ಟಿದವರ ತರ ಇರುವವರು ಹೂಡಿ ಚಿನ್ನಿ ಸರ್ ಅಂತಾನೆ ಅವರು ಫೇಮಸ್, ಹೂಡಿ ರಾಮಚಂದ್ರ ಸರ್. ಸೊ ಅವರು ನನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ರು. ಅದಕ್ಕೂ ತುಂಬಾ ಮಾನದಂಡಗಳಿತ್ತು ನಾವು ಮಾಡಿದ. ಅದು ಸೋಷಿಯಲ್ ವರ್ಕಿಗೆ ಕೊಡೋದು. ಆ ಸೋಷಿಯಲ್ ವರ್ಕ್ ಇದ್ದು ನಾವು ಮಾಡಿದ ಮಾನದಂಡಗಳೆಲ್ಲ ಅವರಿಗೆ ಕಳಿಸಿ ಕೊಡಬೇಕಿತ್ತು. ನಾವು ಟ್ರಸ್ಟ್ ಇದ್ದು ಆಮೇಲೆ ಈ ಕನ್ನಡ ಗೀತೆಗಳನ್ನ ಹಾಡಿ ನಾವು ಇದು ಮಾಡಿದ್ರೆ ಅದೆಲ್ಲ ಕಳಿಸಿಕೊಟ್ಟು ನಾನು ಆಯ್ಕೆ ಆದೆ ಅದಕ್ಕೆ. ಸೊ ಅದು ಮೊನ್ನೆ ಪಾಂಡಿಚೇರಿಯಲ್ಲಿ ಆ ಪ್ರಶಸ್ತಿ ಪ್ರದಾನ ಆಯಿತು. ದೊಡ್ಡ ದೊಡ್ಡ ಪಾಂಡಿಚೇರಿಯ ಅವರು ಕಲೆಕ್ಟರು, ಆಮೇಲೆ ಕಮಿಷನರು, ಪೊಲೀಸ್ ಇಲಾಖೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಆಮೇಲೆ ಮಿಲಿಟರಿ ಚೀಫ್ ಆಫೀಸರ್ಸ್ಗಳು, ಅವರೆಲ್ಲರ ಸಮ್ಮುಖದಲ್ಲಿ ಆ ಪ್ರಶಸ್ತಿ ಒಂದು ಬಂದಿದೆ. ಅದೊಂದು ನನ್ನ ಜೀವಮಾನ ಶ್ರೇಷ್ಠ ಪ್ರಶಸ್ತಿ ಅಂತ. ಹೌದು ಹೌದು ಹೌದು. ಇವಾಗ ನಿಮ್ಮ ಒಂದು ಫೇಸ್ಬುಕ್ ಕಡೆ ಬರೋದಾದ್ರೆ ನಿಮ್ಮ ಒಂದು ಚಾನಲ್ ಮುಖೇನವಾಗಿ ಸಾಕಷ್ಟು ಯುವ ಪ್ರತಿಭೆಗಳಿಗೆ ನೀವು ಅವಕಾಶ ಮಾಡಿಕೊಡ್ತೀರಿ. ಸೊ ಅವರಲ್ಲಿ ಒಂದು ಹೈಯೆಸ್ಟ್ ಲೆವೆಲ್ ಅಲ್ಲಿ ರೀಚ್ ಆದಂತಹ ಒಬ್ಬ ಪ್ರತಿಭೆ ಅಂದ್ರೆ ಯಾರು? ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಫೇಸ್ಬುಕ್ ಲೈವ್ ಶುರು ಮಾಡುವ ಮೊದಲು ನಾವು ಈ ತರ ನನಗೆ ಅಂದ್ರೆ ಮ್ಯೂಸಿಕ್ ಕ್ಲಾಸಿಗೆ ತುಂಬಾ ಜನ ಫೋನ್ ಮಾಡೋರು, ನಮ್ಗೆ ಕ್ಲಾಸ್ ಕೊಡ್ತೀರಾ ಸರ್? ಮಂಗಳೂರಿಗೆ ಬಂದ ನಂತರ ಅಂತೂ ಮಂಗಳೂರಿಂದ ತುಂಬಾ ಜನ ಫೋನ್. ನನಗೆ ಈ ಕ್ಲಾಸ್ ಕೊಡ್ಲಿಕ್ಕೆ ಏನೋ ಮತ್ತೆ ಆಸಕ್ತಿ ಇರಲಿಲ್ಲ, ಅಂದ್ರೆ ಅದರಿಂದ ಹೋಗ್ಲಿಕ್ಕೆ ನಂಗೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಒಂದು ಕಾಂಪಿಟೇಷನ್ ಮಾಡೋಣ, ಅದರಲ್ಲಿ ಅವರಿಗೆ ಟ್ರೈನಿಂಗ್ ಕೊಡೋಣ. ಕಾಂಪಿಟೇಷನ್ ಅಂದ್ರೆ ಒಂದು ದಿನ ಬಂದು ಹಾಡಿ ಪ್ರೈಸ್ ತಕೊಂಡು ಹೋಗುವಂಥದ್ದಲ್ಲ. ಕರಾವಳಿ ಗಾನಕೋಗಿಲೆ ಅಂತ ನಾವೊಂದು ಕಾನ್ಸೆಪ್ಟ್ ಮಾಡಿದ್ವಿ. ಇದು 2019 ಅಕ್ಟೋಬರ್ಲಿ ಮಾಡಿದ್ವಿ, ಇಯರ್ ಎಂಡ್ ಅಲ್ಲಿ. ಸೊ ಅದಕ್ಕೊಂದು 250-300 ಜನ ಬಂದಿದ್ರು ಆಡಿಷನ್ ಕೊಡೋಕೆ. ದಕ್ಷಿಣ ಕನ್ನಡ ಮತ್ತು ಅಂದ್ರೆ ಕರಾವಳಿಯ ಭಾಗದವರಿಗೆ ಮಾತ್ರ, ಕಾರವಾರದಿಂದ ಹಿಡಿದು ಕಾಸರಗೋಡುವರೆಗೂ ಯಾರು ಬೇಕಾದ್ರೂ ಬರ್ಬೋದು. ಕರಾವಳಿ ಗಾನಕೋಗಿಲೆ ಒಂದು 250-300 ಜನ ಅದಕ್ಕೆ ಬಂದಿದ್ರು. ಅದರಲ್ಲಿ ಒಂದು 100-150 ಜನರನ್ನ ನಾವು ಮೆಗಾ ಆಡಿಷನ್ಗೆ ಅಂತ ಆಯ್ಕೆ ಮಾಡ್ಕೊಂಡ್ವಿ. ಜೂನಿಯರ್ಸ್ ಇದ್ರು, ಸೀನಿಯರ್ಸ್ ಇದ್ರು. ಆಮೇಲೆ ಮಂಗಳೂರಲ್ಲಿ ಒಂದು ಹಾಲನ್ನು ಬುಕ್ ಮಾಡಿ, ಆದರ್ಶ ಯುವಕ ಮಂಡಲ ಅಂತ ಒಂದು ಹಾಲನ್ನು ಪರ್ಮನೆಂಟ್ ಆಗಿ ಒಂದು 6 ತಿಂಗಳ ಒಂದು ರಿಯಾಲಿಟಿ ಶೋ ತರ ಮಾಡೋಣ ಅಂತ ಅಲ್ಲಿ ಬುಕ್ ಮಾಡಿ ಮೆಗಾ ಆಡಿಷನ್ ಎಲ್ಲ ಅಲ್ಲಿ ಇಟ್ಕೊಂಡು ಒಂದು 48 ಜನ ಸೀನಿಯರ್ಸ್, ಒಂದು 24 ಜನ ಜೂನಿಯರ್ಸ್ ಅನ್ನ ಆಯ್ಕೆ ಮಾಡಿಕೊಂಡು ಒಂದು 72 ಜನರದ್ದು ಒಂದು ಟೀಮ್ ಮಾಡಿ ನಾವು ಅಲ್ಲಿ ಮೆಗಾ ಆಡಿಷನ್ ಎಲ್ಲ. ಅದು ಯಾವಾಗ ಮೆಗಾ ಆಡಿಷನ್ ಆದದ್ದು, ಇದೇ ಕೊರೋನಾ ಬರೋದಕ್ಕಿಂತ ಒಂದು ತಿಂಗಳ ಮೊದಲು. ಮೆಗಾ ಆಡಿಷನ್ ಎಲ್ಲ ಆಗಿ ಆದ ನಂತರ ಅವರಿಗೆ ಟ್ರೈನಿಂಗ್ ಇತ್ತು, 2 ದಿನ ಟ್ರೈನಿಂಗ್ ಇತ್ತು. ಅವರು ಮೈಕ್ ಹೇಗೆ ಅಂದ್ರೆ ಮ್ಯೂಸಿಕ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದವರೆಲ್ಲ ಇದ್ರು, ಬಟ್ ಹಾಡ್ತಾ ಇದ್ರು ಸ್ವಲ್ಪ. ಅವರಿಗೆ ಡ್ರೆಸ್ ಕೋಡು ಪ್ರತಿಯೊಂದು 2 ದಿನ ಟ್ರೈನಿಂಗ್ ಎಲ್ಲ ಕೊಟ್ಟು 1 ತಿಂಗಳ ಗ್ಯಾಪ್ ಕೊಟ್ವಿ ನಾವು. 1 ತಿಂಗಳ ನಂತರ ಯಾವಾಗ ಗೊತ್ತಾ, ಏಪ್ರಿಲ್ 5ನೇ ತಾರೀಕಿಗೆ ಜೂನಿಯರ್ಸ್ಗೆ ಫಸ್ಟ್ ರೌಂಡ್, ಏಪ್ರಿಲ್ 12ನೇ ತಾರೀಕಿಗೆ ಸೀನಿಯರ್ಸ್ಗೆ, ಮತ್ತು 19ನೇ ತಾರೀಕು ಸೀನಿಯರ್ಸ್ ಜಾಸ್ತಿ ಇದ್ರಲ್ಲ, 24 ಜನ ಒಂದು ದಿನ, 24 ಜನ ಇನ್ನೊಂದು ದಿನ. ಡೇಟು ಫಿಕ್ಸ್ ಆಗಿ ಅವರಿಗೆ ಸಾಂಗ್ ಎಲ್ಲ ಫೈನಲ್ ಆಗಿದೆ. ಮಾರ್ಚ್ 26ನೇ ತಾರೀಕು ಪ್ರಧಾನಮಂತ್ರಿಗಳು 6 ವಾರದ ಸೀಲ್ ಲಾಕ್ಡೌನ್ ಇಂಡಿಯಾ ಅನೌನ್ಸ್ ಮಾಡಿ, ಹಾಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಾಗಿ ಆ ವರ್ಷ ಚೇತರಿಸಿಕೊಂಡು ಒಂದು ಆಗಸ್ಟ್ ಸೆಪ್ಟೆಂಬರ್ಲಿ ಲಾಕ್ಡೌನ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಮಾಡಬಹುದು. ಮತ್ತೆ ಈ ಕಡೆ ಕಾಸರಗೋಡು ಕಡೆಯವರಿದ್ದು, ಕೇರಳದಲ್ಲಿ ಕೊರೋನಾ ಜೋರಿದ್ದರಿಂದ ಅಲ್ಲಿ ಗೇಟ್ ಬಂದಿತ್ತು ತಲಪಾಡಿ, ಅವರು ಬರದೆ ನಂಗೆ ಇದು ಸ್ಟಾರ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ. ಒಂದು ಅಕ್ಟೋಬರ್ ಆಗುವಾಗ ಶುರು ಮಾಡಿದ್ದು, ಒಂದು 3 ಮತ್ತೆ ನಾನು ಏನ್ ಮಾಡಿ ಅದು ಯೂಟ್ಯೂಬ್ ಅಲ್ಲಿ ಬಿಡುವುದು ಅಂತ ಇತ್ತು. ಅಂದ್ರೆ ರೆಕಾರ್ಡೆಡ್ ಮಾಡಿ ಎಡಿಟಿಂಗ್ ಮಾಡಿ ಅದು ನೀಟಾಗಿ ಸರಿಗಮಪ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಅಂತ ಒಂದು 3-4 ಎಲ್ಲ ಮಾಡಿದೆವು ನಾವು. ಅದರ ನಂತರ ಏನಾಯ್ತು, ಇದಿನ್ನು ಆಗುವಂಥದ್ದೆಲ್ಲ ಎಡಿಟಿಂಗ್ ಅದು ಇದೆಲ್ಲ ತುಂಬಾ ರಗಳೆ. ನಾನು ಒಬ್ಬನೇ ಇದ್ದೆ. ಡೈರೆಕ್ಟ್ ಆಗಿ ಫೇಸ್ಬುಕ್, ಅವಾಗ ಫೇಸ್ಬುಕ್ ನಂದು ಎದ್ದು ನಿಂತಿತ್ತಲ್ಲ, ಫೇಸ್ಬುಕ್ ಲೈವ್ ಮೂಲಕನೇ ನಮ್ಮ ಮನೆಯಿಂದಲೇ ಮಾಡೋಕೆ ಶುರು ಮಾಡಿ. ಅದಾಗಿ ಇನ್ನೇನು ಒಂದು ಫೈನಲ್ ಹತ್ರ ಬಂತಪ್ಪ, ಇನ್ನೊಂದು 3-4 ರೌಂಡ್ ಇರೋದು ಅಂತ ಹೇಳಿದಾಗ 2ನೇ ಅಲೆ ಬಂತು. 2ನೇ ಅಲೆ ಬಂದು ಅದು ಅದಕ್ಕಿಂತ ಜೋರಾಯ್ತು. ಹಾಗೆ ಬಂದು ಮತ್ತೆ ಲಾಸ್ಟ್ ಆಗೋ ಕೆಲವು ಕಂಟೆಸ್ಟೆಂಟ್ 1 ವಾರ ಬಂದ್ರೆ 1 ವಾರ ಬರುವುದಿಲ್ಲ, 1 ವಾರ ಯಾವಾಗಲೂ. ಈಗ ನನಗೆ ಏನಂತ ಒಂದು ಫೈಟ್ ಇತ್ತು 2 ಟೀಮ್ ಮಾಡಿ. ಈಗ ಈ ಟೀಮಲ್ಲಿ ಒಂದು 5 ಜನ ಇದ್ರೆ 5 ಜನ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ ನಂಗೆ, ಅದ್ರಲ್ಲಿ 5 ಜನ ಇರ್ಬೇಕು. 4 ಜನ ಬರ್ತಾನೆ ಹೇಳುದು, ಒಬ್ಬರು ಫೋನ್ ಮಾಡಿ ಆ ದಿನ ಸರ್ ಇವತ್ತು ನಾಳೆ ನಮಗೆ ಆಗುದಿಲ್ಲ, ಹಾಗೆ ಆಯ್ತಮ್ಮ ಮುಂದಿನ ವಾರ ಅವರು ಬರ್ತಾರೆ, ಇನ್ನೊಬ್ರು ಬರುದಿಲ್ಲ. ಸೊ ಈ ತರ ಸಮಸ್ಯೆ ಆಗಿ ಏನಪ್ಪ ಮಾಡುದು ಅಂತ ಆಯ್ತು. ಅದರ ಮಧ್ಯೆ ಕೆಲವು ಕಂಟೆಸ್ಟೆಂಟ್ ಅಪಪ್ರಚಾರ ಶುರು ಮಾಡಿದ್ರು, ಅವರು ಸುಮ್ಮನೆ ಮಾಡುದಿಲ್ಲ, ಹಾಗೆ ರಿಯಲ್ ಸಮಸ್ಯೆ ಗೊತ್ತಿರಲಿಲ್ಲ. ಆಮೇಲೆ ಕಳೆದ ವರ್ಷ ನಾವು ಅದನ್ನ ಪಟ ಅಂತ ಮಾಡಿದ್ದು, ಒಂದು 2-3 ಭಾನುವಾರ ಕಂಟಿನ್ಯೂ ಆಗಿ ಮಾಡಿ, ಭಾನುವಾರ ಕಂಟಿನ್ಯೂ ಆಗಿ ಮಾಡಿ ಬಂದವ್ರನ್ನ ಮಾತ್ರ ಸೇರಿಸ್ಕೊಂಡು ಬಾರದೇ ಇರೋರ್ನ ಕಾದು ಕೂತ್ಕೊಳ್ಳೋದಿಲ್ಲ, ಇನ್ನು ಬಂದವ್ರನ್ನ ಮಾಡ್ಕೊಂಡು ಅದನ್ನ ಮುಗಿಸಿದ್ದು. ಅದೊಂದು ಚೆನ್ನಾಗಿ ಒಂದು ಫೈನಲ್ ಒಂದು ಕಳೆದ 1-1.5 ವರ್ಷ ಆಯ್ತು. ಫೈನಲ್ ಅದೇ ಆದರ್ಶ ಯುವಕ ಮಂಡಲದ ಹಾಲ್ ಅಲ್ಲೇ ಮಾಡಿ ಬಹಳ ದೊಡ್ಡದಾಗಿ ಅದು ಕಾರ್ಯಕ್ರಮ ಮಾಡಿದ್ವಿ. ಸೊ ಅಲ್ಲಿ ಜೂನಿಯರ್ ಅಲ್ಲಿ ತನುಶ್ರೀ ವಿನ್ ಆದ, ನಿಮ್ಗೆ ಗೊತ್ತಿರ್ಬೋದು, ಸರಿಗಮಪದಲ್ಲಿ ಈ ಸಲ ಅವಳು ಸೆಕೆಂಡ್ ರನ್ನರ್. ಹೌದು, ಅವಾಗ ಅವಳು ಎಷ್ಟು 6ನೇ 7ನೇ ಕ್ಲಾಸ್ ಏನೋ ಹೋಗ್ತಿದ್ದಂತ ಚಿಕ್ಕ ಮಗು. ಅವಳನ್ನ ನಮ್ಮ ಕರಾವಳಿ ಗಾನಕ್ಕೆ
ಕೋಗಿಲೆಯಲ್ಲಿ ನಾನು ಈ ಫೇಸ್ಬುಕ್ ಲೈವ್ ಅಲ್ಲಿ Okay. ಗಾನ ಕೋಗಿಲೆ ಕಂಟೆಸ್ಟೆಂಟ್ ಅನ್ನೆಲ್ಲ ಕರೆದು ಕೂರಿಸ್ತಾ ಇದ್ದೆ ಹೊಸಬರನ್ನೆಲ್ಲ. ಅವಾಗ ತನುಶ್ರೀಯನ್ನು ಕೂರಿಸಿದ್ದೆ. ಓಕೆ ಅವತ್ತೇ ಅವಳ ಗಾಯನ ಕೇಳಿ ಫಾರಿನಲ್ಲೆಲ್ಲ ಕಾರ್ಯಕ್ರಮ ಬುಕ್ ಆಗಿತ್ತು. ಓಕೆ ಲಾಕ್ಡೌನ್ ಮುಗಿದ ತಕ್ಷಣ ನೆಕ್ಸ್ಟ್ ನಮ್ಮ ಬಹರೈನ್ ಸಂಘಕ್ಕೆ ಬರಬೇಕು, ಮಸ್ಕತ್ತಲ್ಲಿ ಉಂಟು ಅಂತೆಲ್ಲ ಬುಕ್ ಆಗಿತ್ತು. ಆಮೇಲೆ ಅವಳು ಅದರಲ್ಲೇ ಸಾಧನೆ ಮಾಡ್ತಾ ಬಂದು ಮತ್ತೆ ಕರಾವಳಿ ಗಾನಕೋಗಿಲೆ ಜೂನಿಯರ್ನ ವಿನ್ನರ್ ಆದ್ಲು. ಮತ್ತೆ ಸೀನಿಯರ್ ಬೇರೆ ಇತ್ತು. ಈಗ ಜೂನಿಯರ್ ವಿನ್ ಆದ್ಮೇಲೆ ಅವರು ಸರಿಗಮಪ್ಪಗೆ ಸೆಲೆಕ್ಟ್ ಆದ್ರು. ಸರಿಗಮಪ್ಪದಲ್ಲಿ ಕೂಡ ಸೆಕೆಂಡ್ ರನ್ನರ್ ಅಪ್ ಆದ್ರು. ಅದು ಬಹಳ ಖುಷಿ. ಅವತ್ತಿದ್ದದ್ದೇ ಆತ್ಮೀಯತೆ ಇವತ್ತಿಗೂ ಮೊನ್ನೆನೂ ನಾವು ಒಟ್ಟಿಗೆ ಒಂದು ಸಾಂಗ್ ರೆಕಾರ್ಡಿಂಗ್ ಎಲ್ಲ ಇತ್ತು. ಒಳ್ಳೇದ್ರಲ್ಲಿ ಇದ್ದ. ಇವಾಗ ನಿಮ್ಮ ಒಂದು ಜೀವನವನ್ನು ನೋಡಿದಾಗ, ನಿಮ್ಮ ಒಂದು ಜರ್ನಿಯನ್ನು ನೋಡಿದಾಗ, ನಿಮಗೆ ಹಿಂತಿರುಗಿ ನೋಡಿದಾಗ ಏನು ಅನ್ಸುತ್ತೆ ಸರ್? ಹಿಂದಿರುಗಿ ನೋಡಿದಾಗ ಏನಂತ, ಒಂದು 36 ವರ್ಷ ಈಗ ನಡೀತಿರೋದು 41ನೇ ವರ್ಷ. ಒಂದು 36 ವರ್ಷ ನನಗೆ ಏನು ಮಂಗಳೂರಿಗೆ ಕಾಲಿಡೋ ತನಕದ್ದು ನನ್ನ ಜೀವನ ಬಹಳ ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ, ನಾನು ಅನುಭವಿಸಿದಷ್ಟು ಕಷ್ಟ, ನೋವು, ಅಪವಾದ ಒಂದೆರಡಲ್ಲ. ಚಿಕ್ಕ ಏಜಲ್ಲಿ ನನಗೆ ಮದುವೆ ಆಯಿತು. 2005ನೇ ಇಸ್ವಿಯಲ್ಲಿ ಮದುವೆ ಆಯಿತು. ಆಮೇಲೆ ಇರ್ಲಿಕ್ಕೆ ಸ್ವಂತ ಮನೆ ಇಲ್ಲದ್ರಿಂದಾಗಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು, ಮತ್ತೆ ನಾನು ITI ಆದ ತಕ್ಷಣ ನಾನು ಬೆಂಗಳೂರು ಇನ್ನೊಂದು ಕಡೆ ಅಂತ ಎಲ್ಲೂ ಹೋಗ್ಲಿಲ್ಲ. ಯಾಕಂದ್ರೆ ಮನೇಲಿ ಅಮ್ಮ ಒಬ್ಬರೇ ಇದ್ರು. ನನಗೆ ಹಾಗೆ ಬಿಟ್ಟು ಹೋಗ್ಲಿಕ್ಕೂ ಆಗ್ಲಿಲ್ಲ. ಆ ಥರ ಎಲ್ಲ ಸಮಸ್ಯೆ ಇತ್ತು. ಅದರಿಂದಾಗಿ ನಾನೇನ್ ಮಾಡಿದೆ, ರಬ್ಬರ್ ಟ್ಯಾಪಿಂಗ್ ಮೊದಲಿಂದ ನಮ್ಮ ಮಾವನವರೆಲ್ಲ ಮಾಡ್ತಿದ್ರು, ಮತ್ತೆ ನಮ್ಮ ಅಮ್ಮನಿಗೂ ಗೊತ್ತಿತ್ತು. ನಾನು ಇದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತೆ ನನಗೆ ಮ್ಯೂಸಿಕ್ ಫೀಲ್ಡ್ ಸ್ವಲ್ಪ ಎಳಿತಾ ಇತ್ತಲ್ಲ, ಅದಕ್ಕೆ ಇದೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ರಬ್ಬರ್ ಟ್ಯಾಪಿಂಗ್ ಅನ್ನೇ ನಾನು ಆಯ್ಕೆ ಮಾಡ್ಕೊಂಡೆ ಪ್ರೊಫೆಷನ್ ಆಗಿ. ಈ ರಬ್ಬರ್ ಟ್ಯಾಪಿಂಗ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲೇ ಮನೆ ಎಲ್ಲ ಕೊಡ್ತಾರೆ ಅವರು ತೋಟದಲ್ಲಿ. ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಮನೆಯಲ್ಲಿ ಇರೋದು. 1 ವರ್ಷ ಆದ ನಂತರ ಅಲ್ಲಿಂದ ಇನ್ನೂ ಸ್ವಲ್ಪ ಚೆನ್ನಾಗಿರೋ ತೋಟ ನೋಡೋದು, ಅಲ್ಲಿಗೆ ಶಿಫ್ಟ್ ಆಗೋದು. ಹೀಗೆ ವರ್ಷದಿಂದ ವರ್ಷಕ್ಕೆ ಅಲೆದಾಟ ಅಂತೂ ನಿಲ್ಲೇ ಇಲ್ಲ. ಈಗ ಒಂದು 5 ವರ್ಷದಿಂದ ನಾನು ಮಂಗಳೂರಲ್ಲಿ ನೆಲೆ ಆಗಿದ್ದೇನೆ. ಸೊ ಆ ಒಂದು ಟೈಮಲ್ಲಿ ಪಟ್ಟ ಕಷ್ಟ, ಈಗ ಮನೆ ನಮ್ಗೆ ಅವತ್ತೂ ಇರಲಿಲ್ಲ, ಇವತ್ತಿಗೂ ಇಲ್ಲ. ನಾವು ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಇರುವಂಥದ್ದು. ಅವತ್ತು ಮ್ಯೂಸಿಕ್ ಫೀಲ್ಡಲ್ಲಿ ಪಟ್ಟ ಕಷ್ಟಗಳು, ಅವತ್ತಾದ ಅವಮಾನಗಳು, ಅವತ್ತು ನಾವು ರಾತ್ರಿಗಳು ಕೂತ್ಕೊಂಡು ಏನು ಕಲಿತಾ ಇದ್ದದ್ದು. ಈಗ ನಾನು ITI ಕಲಿತೆ, ನನಗೆ ವೇಸ್ಟ್ ಅಂತ ಅನ್ನಿಸ್ತು. ಅದರ ನಂತರ ಸುಮ್ಮನೆ 2 ವರ್ಷ ವೇಸ್ಟ್, ನನಗೇನು ಯೂಸ್ ಆಗೋದಿಲ್ಲಲ್ಲ ITI. ಆಮೇಲೆ ಅವತ್ತು ಕೂತ್ಕೊಂಡು ಕೀಬೋರ್ಡ್ ಕಲಿತೆ ನಾನು. ನಾಟಕಗಳಿಗೆ ಹಿನ್ನೆಲೆ ಸಂಗೀತ ಕೊಡ್ಲಿಕ್ಕೆ ಹೋಗಿ ಇವತ್ತಿಗೂ ಕೀಬೋರ್ಡ್ ಇದೆ ನನ್ನ ಹತ್ರ. ಅದೇ ಕೀಬೋರ್ಡ್ ಏನಕ್ಕೆ, ಸುಮ್ಮನೆ ನಾನೊಬ್ಬ ಸಿಂಗರ್ ಆಗ್ಬೇಕು ಅಂದ್ರೆ ಸಿಂಗಿಂಗ್ ಅದರಿಂದ ಎಲ್ಲ ಹೋಗಿ ಅವತ್ತು ನಾನು ಕಷ್ಟಪಟ್ಟು ಏನು ವೇಸ್ಟ್ ಅಂತ ಅಂದುಕೊಂಡಿದ್ದೆ, ಅದು ಪ್ರತಿಯೊಂದು ನನಗೆ ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಒಂದು ಸ್ಟುಡಿಯೋ ಮಾಡಿದೆ, ಒಂದು TV ಚಾನೆಲ್ನ ತರ ಒಂದು ಸ್ಟುಡಿಯೋ ಮನೆಯಲ್ಲಿ ಮಾಡಿದ್ದೇನೆ. ಸೊ ಎಲ್ಲವೂ ಕ್ಯಾಮರಾದಿಂದ ಹಿಡಿದು ಟೆಕ್ನಿಕಲಿ ಪ್ರತಿಯೊಂದು. ಈಗ ನಾವು ನಮ್ಮ ಇದರಲ್ಲಿ ಫೇಸ್ಬುಕ್ ಲೈವ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಾವೇ ಮ್ಯೂಸಿಕ್ ಮಸ್ತಿ ಅಂತ ಒಂದು ಕಾರ್ಯಕ್ರಮ ಮೊನ್ನೆ ಮಾಡ್ತೀವಿ. ಒಳ್ಳೆ ವ್ಯೂವರ್ಸ್, ತುಂಬಾ ಚೆನ್ನಾಗಿ ಹೊಡ್ದು ಉದಯ ಮ್ಯೂಸಿಕ್ ಅಲ್ಲೆಲ್ಲ ಬರೋ ತರದ ಕಾರ್ಯಕ್ರಮ. ಆಮೇಲೆ ವಿಶಸ್ ವಿತ್ ಅರವಿಂದ್ ಎಕ್ಸ್ ಪೇಜ್ ಅಂತ ಒಂದು ಬರ್ತ್ಡೇ ವಿಶ್ ಕಾರ್ಯಕ್ರಮ. ಸೊ ಅದೆಲ್ಲ ಟಿವಿಯಲ್ಲಿ ಬರೋ ತರ ಕಾರ್ಯಕ್ರಮ. ಅದನ್ನೆಲ್ಲ ಸಾಮಾನ್ಯನಾದ ಒಬ್ಬ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕಂಪ್ಯೂಟರ್ ಆಪರೇಟಿಂಗು, ಈಗ ಒಂದು ಸ್ಟುಡಿಯೋ ಅಂತ ಹೇಳಿದ್ರೆ ಒಂದು 2 ಕ್ಯಾಮರಾಮ್ಯಾನ್ಗಳು, ಆಮೇಲೆ ಒಬ್ರು ಆಂಕರ್, ಆಮೇಲೆ ಅಲ್ಲಿ ಸೌಂಡ್ ಇಂಜಿನಿಯರ್ಸ್ ಇರ್ಬೇಕು, ಆಮೇಲೆ ಅದರ ಗ್ರಾಫಿಕ್ ಡಿಸೈನರ್ ಇರಬೇಕು, ಆಮೇಲೆ ಅದರ ವಿಡಿಯೋ ಎಡಿಟರ್ಸ್ ಇರಬೇಕು. ಇದೆಲ್ಲ ಬೇಕಾಗ್ತದೆ. ಬಟ್ ನಮ್ಮ ಮನೇಲಿ ಇವತ್ತು ಒಂದೇ ರೂಮಲ್ಲಿ ಇದೆಲ್ಲಾನು ಆಗೋದು, ಯಾಕಂದ್ರೆ ಎಲ್ಲ ನಾನೇ ಮಾಡುದು. ಈಗ ಅದನ್ನ ನಾನು ಪ್ರತೀಕ್ಷಾ ಸೌಜನ್ಯ ಅವರಿಗೆ ಕಲಿಸಿಕೊಟ್ಟೆ. ನಾನು ಇಲ್ದಿದ್ರು ಅವರು ಮಾಡ್ತಾರೆ. 1 ಮ್ಯಾನ್ ಆರ್ಮಿ. ಇದೆಲ್ಲ ನನಗೆ ಅನುಭವಕ್ಕೆ ಇವತ್ತು ಬರ್ತಾ ಉಂಟು. ಒಂದು ಟೈಮಲ್ಲಿ ಇದೆಲ್ಲ ವೇಸ್ಟ್ ಅಂತ ಬಿಟ್ಟು. ಈಗ ಮನೆಯಲ್ಲಿ ಏನೋ ಒಂದು ಪ್ಲೈವುಡ್ ಸೆಕ್ಷನ್, ಒಂದು ಟೇಬಲ್ ಮಾಡಬೇಕು, ನಾವೇ ಮಾಡುದು. ಅದೆಲ್ಲಿ ಕಲ್ತದ್ದು, ITI ಇದ್ದಾಗ ಕಲ್ತದ್ದು. ಸೊ ಏನೋ ಒಂದು ಕಬ್ಬಿಣ ಒಂದು ವೆಲ್ಡ್ ಮಾಡ್ಬೇಕು, ನಾನೇ ವೆಲ್ಡ್ ಮಾಡ್ತೇನೆ. ಎಲ್ಲಿ ಹೋಗುದಿಲ್ಲ, ಎಲ್ಲ ಮಿಷನರೀಸ್ ಇದೆ, ನಾನೇ ವೆಲ್ಡ್ ಮಾಡ್ತೇನೆ. ಅದೆಲ್ಲಿ ಕಲ್ತದ್ದು ITI. ಅಂದ್ರೆ ದೇವರಿಗೆ ಒಬ್ಬನ ಬಗ್ಗೆ ಇವನಿಗೆ ಇಂತಿಂತದ್ದು ಬೇಕು. ಅವತ್ತು ಬಡ್ದು ಹೊಡೆದು ಇರೋ ಅವಮಾನ ಎಲ್ಲ ನಮಗೆ ಗಟ್ಟಿ ಮಾಡಿದ್ದಾನೆ. ಇವತ್ತು ಅದರ ಫಲವನ್ನ ನಾವು ಅನುಭವಿಸಿದ್ದೇವೆ. ಅಂದ್ರೆ ಹೆಸರು, ದುಡ್ಡು ಇನ್ನೂ ಬಂದಿಲ್ಲ. ದುಡ್ಡು ಇವತ್ತಿಗೂ ಸಾಲದಲ್ಲೇ ಇದ್ದೇವೆ. ಒಂದು ಮನೆ ಕಟ್ಟಲಿಕ್ಕೂ ಆಗ್ಲಿಲ್ಲ, ಏನೂ ಇಲ್ಲ. ಜನರ ಪ್ರೀತಿಯನ್ನು ಗಳಿಸುವಲ್ಲಿ. ಮತ್ತೆ ನಾನು ಒಬ್ಬ ಆ 36 ವರ್ಷದಲ್ಲಿ ಪಟ್ಟ ಕಷ್ಟದಿಂದ ಇವತ್ತು ನಾನು ಒಬ್ಬ ಅಂತ ಹೇಳಿದ್ರೆ ಒಂದು 10 ಜನ ಇದ್ದಾಗೆ ಎಲ್ಲಾ ಕೆಲಸಗಳನ್ನು ನಾವು ಮಾಡ್ತೇವೆ. ಮತ್ತೆ ನಾನು ಲೀಡರ್ಶಿಪ್ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು, ನಾನು ಇನ್ನೊಬ್ಬರ ಫಾಲೋವರ್ ಅಲ್ಲ. ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳಿಕೊಡ್ತೇನೆ. ನೀವು ಯಾವಾಗ್ಲೂ ಇನ್ನೊಬ್ಬರ ಹಿಂಬಾಲಕರಾಗಿ ಇರಬೇಡಿ. ಅವ ಮಾಡ್ತಾನೆ, ನಾನು ಮಾಡ್ತೇನೆ, ಅವ ಆಗ ಮಾಡಿದ, ನಾನು ಅದನ್ನು ಮಾಡಿದೆ. ಇದು ನಿಮ್ಮನ್ನ ಮೇಲೆ ತರುವುದಿಲ್ಲ. ನಾನು ಹೊಸದಾಗಿ ಏನು ಮಾಡ್ಬೇಕು, ಆ ತರ ಯೋಚನೆ ಮಾಡ್ಬೇಕು. ಅದನ್ನೇ ನನ್ನ ಜೊತೆಗಿರುವವರು ಕಲಿಸಿಕೊಡುವಂಥದ್ದು. ಹಾಗೆ ಹಿಂದಿರುಗಿ ನೋಡುವಾಗ ನನಗೆ ಒಂಥರ ಖುಷಿ. ಹಿಂದೆ ತಿರುಗಿ ನೋಡ ನನ್ನ ಜೀವನ, ಅವತ್ತು ಆ ಪಟ್ಟ ಕಷ್ಟ ನೋಡಿ. ಒಬ್ಬ ಮನುಷ್ಯನಿಗೆ ಕಷ್ಟವೇ ಪಡೆದ ಯಶಸ್ಸು ಸಿಕ್ಕಿದ್ರೆ ಆ ಯಶಸ್ಸಿನ ಬೆಲೆ ಅರ್ಥ ಆಗುವುದಿಲ್ಲ. ಆದರೆ ತುಂಬಾ ಕಷ್ಟಪಟ್ಟು ಸಿಗುವ ಯಶಸ್ಸಿದೆಯಲ್ಲ, ಅದು ನಮಗೆ ಕೊಡುವಂತ ಅನುಭೂತಿ ಒಂಥರ ಬೇರೆ. ನಿಮಗೆ ಸಿಂಗಿಂಗ್ ಕ್ಷೇತ್ರದಲ್ಲಿ ನಿಮಗೆ ಇನ್ಸ್ಪಿರೇಷನ್ ಯಾರು?
ಇನ್ಸ್ಪಿರೇಷನ್ ಅಂತ ಮೊದಲ ಇನ್ಸ್ಪಿರೇಷನ್ ಮನೆಯಿಂದನೇ, ಭಜನೆಗಳು ಅದು ಎಲ್ಲ ಅದ್ರ. ಮತ್ತೆ ಸಿನಿಮಾ ನೋಡೋಕೆ ಶುರು ಮಾಡಿದಾಗ ನಾನು ತುಂಬ ಫೀಲ್ ಆಗ್ತಿದ್ದೆ. ನನಗೆ ಮೊದಲು ಈ ಸಿನಿಮಾದಲ್ಲಿ ಯಾರು ನಾಯಕರಿದ್ದಾರೆ ನಾನು ಅವರೇ ಹಾಡ್ತಿರೋದು ಅನ್ಕೊಂಡಿದ್ದೆ. ನನ್ಗೆ ಗೊತ್ತಿರಲಿಲ್ಲ ಹಿನ್ನೆಲೆ ಗಾಯಕರು ಅಂತ ಬೇರೆ ಇರ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮಾವ ಒಬ್ಬರಿದ್ರು, ಅವರು ಯಾವಾಗಲೂ ಮನೆ ಒಂದು ರೇಡಿಯೋ ಆನ್ ಮಾಡಿಡೋದು, ಅದರಲ್ಲಿ ಸಾಂಗ್ ಕೇಳಿ 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 ಆ ಸಾಂಗ್ಗಳೆಲ್ಲ ಬೈಯಾರ್ಟ್ ನಮಗೆ ಚಿಕ್ಕಂದಿನಿಂದ. ಅದರಿಂದಾಗಿ ಅವರು ಯಾರು ಹಾಡ್ತಾ ಇರೋದು ನನಗೆ ಇದು ಸಿನಿಮಾದಲ್ಲಿ ಇರೋ ಸಾಂಗೇ ಅವರು ಪ್ಲೇ ಮಾಡೋದು. ಸರಿ, ಸಿನಿಮಾಗಳನ್ನು ನೋಡ್ತಾ ಎಲ್ಲ ಒಂದು ಕಡೆ ನಾನು ಮೊದಲು ನನಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದು ಮುಂಗಾರಿನ ಮಿಂಚು ಅಂತ ಒಂದು ಸಿನಿಮಾ. ನಾನು 9ನೇ ಕ್ಲಾಸ್ ಇರುವಾಗ ಕದ್ದು ಹೋಗ್ತಿದ್ದು ಉಜಿರೆ ಸಂಧ್ಯಾ ಥಿಯೇಟರ್ ಅಂತ ಇತ್ತು, ಅಲ್ಲಿಂದ ಸಿನಿಮಾ ಹುಚ್ಚು ಶುರುವಾದ್ದು. ಅದರ ನಂತರ ಜನ್ಮದ ಜೋಡಿ, ಅದರ ಬೆನ್ನಿಗೆ ಬಂದಂತ ಸಿನಿಮಾ. ಮುಂಗಾರಿನ ಮಿಂಚಲ್ಲಿ ಒಳ್ಳೆ ಸಾಂಗ್ಗಳಿದೆ. ಜನ್ಮದ ಜೋಡಿಯಲ್ಲಿ ಅದಕ್ಕಿಂತ ಒಳ್ಳೆ, ಅದು ಅವಾಗಿನ ಮ್ಯೂಸಿಕಲ್ ಹಿಟ್, ಇವತ್ತಿಗೂ ವಿ ಮನೋಹರಿಗೆಲ್ಲ ಒಂದು ಲೈಫ್ ಕೊಟ್ಟದು. ಅದರ ನಂತರ ಸಿನಿಮಾದ ಹುಚ್ಚು ಹಿಡ್ಕೊಂಡಿದ್ದು. ಒಂದೊಂದು ಸಿನಿಮಾ ನೋಡುವಾಗನು ನನಗೆ ಅವತ್ತು ಹೇಗಿತ್ತು ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್ ಅವ್ರದ್ದು ಬಹಳ ದೊಡ್ಡ ಅಭಿಮಾನಿ ಆಗಿದೆ. ಆ ಶಿವರಾಜ್ ಕುಮಾರ್ದು ಆ ಜನ್ಮದ ಜೋಡಿಯೆಲ್ಲ ನಾನು 25 ಸಲ ನೋಡಿದ್ದೇವೆ ಅವತ್ತು. ಒಂದು ಸಲ ಜೀವನ ನನಗೆ ಅವರೇ ಇನ್ಸ್ಪೈರ್ ಈ ಸಾಂಗ್. ಬಟ್ ಅಲ್ಲಿ ಹಾಡ್ತಿರೋರು ಬೇರೆ ಜನ ಅಂತ ನನಗೆ ಗೊತ್ತಿಲ್ಲ. ಅದರಿಂದಾಗಿ ಗಾಯಕರದೆಲ್ಲ ಮತ್ತೆ ಪರಿಚಯ, ಅದು ಅವರೇ ಇನ್ಸ್ಪೈರ್. ಅದರ ನಂತರ ಒಂದು ಸಲ ಕಾಕತಾಳೀಯವಾಗಿ ಉಪೇಂದ್ರ ಅವರದ್ದು ಒಂದು ಸಿನಿಮಾ ನೋಡಿದೆ. ಯಾವುದು ಎ ಮೂವಿ ಅವರದ್ದು, 1998ರಲ್ಲಿ ರಿಲೀಸ್ ಆಗೋದು. ಎ ಮೂವಿ ಉಜಿರೆ ಸಂಧ್ಯಾ ಥಿಯೇಟರ್ ನೋಡಿದ ನಂತರ ನಾನು ಅವರ ಪ್ರಭಾವಕ್ಕೊಳಗಾದೆ. ಅವರ ಅದೊಂದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಂತೇಳಿ ಆ ಎ ಅಂತ ದೊಡ್ಡ ಟೈಟಲ್, ಏನಪ್ಪ ಇದು ಒಂಥರ ಹುಚ್ಚಂತರ ಫೋಸು ಅವ್ರದ್ದೆಲ್ಲ, ಇದು ಏನೊಂಥರ ಹಾಗೆ ಅದನ್ನ ಕಾದು ಕೂತು ನೋಡಿದ್ದೇನೆ ಫಸ್ಟ್ ಶೋನೆ. ಅದರ ನಂತರ ಉಪೇಂದ್ರ ಅವರ ಪ್ರಭಾವಕ್ಕೊಳಗಾದೆ. ಅಲ್ಲಿಂದ ನಾನು ಡಿಫ್ರೆಂಟ್ ಆಗಿ ಬದುಕಬೇಕು ಅಂತ ಅಲ್ಲಿಂದ ಕಲ್ತುಕೊಂಡದ್ದು, ಅವರ ಸಿನಿಮಾದಿಂದ ಪ್ರೇರೇಪಿತರಾಗಿ. ಅದರ ನಂತರ ಹಾಯ್ ಬ್ಯಾಂಗ್ಳೂರ್ ಪತ್ರಿಕೆ, ನಮ್ಮ ಪ್ರಶಾಂತ್ ಭಾರದ್ವಾಜ್ ಇದ್ದಾರೆ, ನಮ್ಮ ಮ್ಯೂಸಿಕ್ಕಿನ ಮೊದಲ ಗುರು, ಅವರು ಯಾವಾಗಲೂ ಹಾಯ್ ಬ್ಯಾಂಗ್ಳೂರ್ ಪತ್ರಿಕೆ, ಅದರಲ್ಲಿ ಅವರು ಡಿಫ್ರೆಂಟ್ ಆಗಿ ಬರೆಯೋರು, ಯಾರು ರವಿ ಬೆಳಗೆರೆ. ಅದರ ನಂತರ ನಾನು ರವಿ ಬೆಳಗೆರೆ ಅವರ ಅಭಿಮಾನಿ ಆದೆ. ಆಮೇಲೆ ಸ್ವಲ್ಪ ದಿನ ನಂತರ ವಿಜಯ್ ಸಂಕೇಶ್ವರ ಬಗ್ಗೆ ಸ್ವಲ್ಪ ಒಲವು ಬಂತು. ಅವರು ಏನೂ ಇಲ್ಲದಲ್ಲಿಂದ ಇವತ್ತಿಷ್ಟು ಬೆಳೆದ್ರಲ್ಲ. ಸೊ ಯಾಕೆ ಉಪೇಂದ್ರ ಅವರದು ಮತ್ತೆ ರವಿ ಬೆಳಗೆರೆ, ವಿಜಯ್ ಸಂಕೇಶ್ವರ ಅವರನ್ನ ನಾನು ತುಂಬಾ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೆ. ಅಂದ್ರೆ ಅವರೆಲ್ಲ ಏನೂ ಇಲ್ಲದಲ್ಲಿಂದ ಬಂದು ಈ ಸಾಧನೆ ಮಾಡಿದ್ರು. ಅವರಿಂದ ನಾನು ಕಲ್ತುಕೊಂಡದ್ದೇನು ಅಂತ ಹೇಳಿದ್ರೆ, ಎಲ್ಲರೂ ಯೋಚನೆ ಮಾಡೋದನ್ನ ನೀನು ಯೋಚನೆ ಮಾಡಿದ್ರೆ ನೀನು ಎಲ್ಲರಲ್ಲೂ ಒಬ್ಬರಾಗಿರ್ತಿ. ನೀನು ಡಿಫರೆಂಟ್ ಆಗಿ ಯಾವಾಗ ಯೋಚನೆ ಮಾಡ್ತೀಯ ಅವತ್ತು ನಿನ್ನ ಹಿಂದೆ 1000 ಜನ ನಿನ್ನನ್ನು ಫಾಲೋ ಮಾಡೋರು. ಅವತ್ತಿಂದ ಇವತ್ತಿಂದ ನಾನು ಅದನ್ನೇ ಅನುಸರಿಸಿಕೊಂಡು ಬರ್ತಾ ಇದ್ದೆ. ಈಗ ನಿಮ್ಮ ದಾರಿಯಲ್ಲಿ ನಡೀತಿರುವಂತಹ ಸಾಕಷ್ಟು ಯುವ ಪ್ರತಿಭೆಗಳಿಗೆ, ಹಾಗೆ ಗಾಯಕರಾಗಿ ಯುವ ಪ್ರತಿಭೆಗಳಿಗೆ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ ಏನು? ನೋಡಿ, ಒಂದು ದುಡಿಯೋದನ್ನ ಕಲಿಬೇಕು ನಾವು. ಎರಡನೇದಾಗಿ ನಾವೇನು ಅಂತ ಹೇಳಿದ್ರೆ, ಒಂದು ದುಡಿಯೋದನ್ನ ಕಲಿಬೇಕು ಅಂತೇಳಿ ಇವತ್ತು ತುಂಬಾ ನಮ್ಮ ದೇಶದೇ ಒಂದು ಸಮಸ್ಯೆ ತಕೊಳ್ಳಿ, ನಿರುದ್ಯೋಗ. ನಾನು ನಿಜ ಹೇಳ್ತೇನೆ, ನಿರುದ್ಯೋಗ ಅನ್ನೋದೇ ಒಂದು ಇಲ್ಲ, ಇದು ನಾವು ಸೃಷ್ಟಿ ಮಾಡಿಕೊಂಡು. ದುಡಿಯುವ ಮನಸ್ಸಿರುವವನಿಗೆ ಒಂದಲ್ಲ ಒಂದು ಉದ್ಯೋಗ ಖಂಡಿತ ಇದೆ. ಇವತ್ತು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನೋಡಿ ನಮ್ಮ ಕರ್ನಾಟಕ ಅಥವಾ ಎಲ್ಲೇ ನೋಡಿ, ಎಲ್ಲ ಹಿಂದಿಯವರು ಬಂದು ದುಡಿತಾ ಇದ್ದಾರೆ. ನಾವು ದುಡಿಯೋದಿಲ್ಲ. ಯಾಕೆಂತ ಹೇಳಿದ್ರೆ, ನಾವು ಸ್ವಲ್ಪ ಎಜುಕೇಶನ್ ಆದ ತಕ್ಷಣ ನಂದು ಡಿಗ್ರಿ ಆಗಿದೆ, ನನಗೆ ಅದೇ ಕೆಲಸ ಬೇಕು, ಅವರಿಗೆ ಎಲ್ಲಿವರೆಗೆ ಫಾರಿನಿಗೆ ಬಂದಾಗ ಆಗಿದೆ. ಸೊ ಆ ಒಂದು ಮೆಂಟಾಲಿಟಿ ನಮ್ದು ಚೇಂಜ್ ಆಗ್ಬೇಕು. ಅದಕ್ಕೆ ಪ್ರತಿಯೊಬ್ಬ ಯುವಜನಕ್ಕೆ ನೀವು ಯಾವುದೇ ಫೀಲ್ಡ್ ಅಲ್ಲಿ ಇರಿ, ದುಡಿಯೋದನ್ನ ಕಲಿಯಿರಿ. ನಾನು ಯುವ ಜನತೆಗೆ ಹೇಳೋದು, ನೀವು ಸಿಂಗಿಂಗ್ ಫೀಲ್ಡ್ ಅಲ್ಲಿ ಇರಿ, ಏನೇ ಇರಲಿ, ಸಿಂಗಿಂಗ್ ಅನ್ನೋ ಪ್ರೊಫೆಷನ್ ನಾವು ಇವತ್ತು ತಗೊಂಡೇವೆ, ಮಿನಿಮಮ್ ಒಂದು 8 ರಿಂದ 10 ಗಂಟೆ ನಾವು ಅದೆಲ್ಲೇ ಇರ್ತೇವೆ. ಹೊಸ ಸಾಂಗ್ ಕಲಿಯೋದಿರ್ಬೋದು ಅಥವಾ ಅದ್ರಲ್ಲಿ ಏನಾದ್ರು ಮಾಡೋದು. ಎರಡನೇದಾಗಿ ಪ್ರತಿಫಲವನ್ನ ಅಪೇಕ್ಷೆ ಮಾಡಬೇಡಿ. ಈಗ ನೋಡಿ, ರವಿ ಬೆಳಗೆರೆ ಅವರು ಒಂದು ಆಡಿಯೋ ಇದೆ, ಮನಸ್ಸೆ ಅಂತ ಒಂದು ಆಡಿಯೋ ಬಿಟ್ಟಿದ್ದಾರೆ. ಅದ್ರಲ್ಲಿ ಅದ್ಭುತವಾಗಿ ಹೇಳ್ತಾರೆ, ನೀನು ದುಡ್ಡು ಮಾಡಬೇಕು ಅಂತ ನೀನು ಅಂದುಕೊಂಡ್ರೆ ಖಾಲಿ ದುಡ್ಡು ಮಾತ್ರ ಮಾಡ್ತಿ. ನೀನು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಖಾಲಿ ಸಕ್ಸಸ್ ಮಾತ್ರ ಆಗ್ತೇನೆ. ನೀನು ಸಕ್ಸಸ್ ಆಗ್ತೇನೆ ಅಂತ ಹೊರಟ್ರೆ ಖಾಲಿ ಸಕ್ಸಸ್ ಮಾತ್ರ ನಿಂಗೆ ಸಿಗುತ್ತೆ. ದುಡ್ಡು ಮಾಡಬೇಕು ಅಂತ ನೀನು ಹೊರಟ್ರೆ ನಿಂಗೆ ದುಡ್ಡು ಮಾತ್ರ ಸಿಗುತ್ತೆ. ಹೆಸರು ಮಾಡಬೇಕು ಅಂತ ಹೊರಟ್ಯಾ, ನಿನ್ಗೆ ಹೆಸರು ಮಾತ್ರ ಸಿಗುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ದುಡಿತೇನೆ ಅಂತ ಹೊರಡು. ಆ ನಿನ್ನ ದುಡಿಮೆ ಏನಿದೆ ಅದರಲ್ಲಿ 100% ಇನ್ವಾಲ್ವ್ ಆಗು. ನೀನು ಯಶಸ್ಸಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ದುಡ್ಡು ಬರಬೇಕು ತಲೆ ಕೆಡಿಸ್ಕೊಳ್ಬೇಡ, ಹೆಸರು ತಲೆ ಕೆಡಿಸ್ಬೇಡ. ನೀನೊಂದು ಯಾವುದೇ ಉದ್ಯೋಗ ನೀನು ತಕ್ಕೋ, ಅದರಲ್ಲಿ 100% ನೀನು ಇನ್ವಾಲ್ವ್ ಆಗು. 18 ಗಂಟೆ ನೀನು ದುಡಿ. ಒಂದು ದಿನ ನೀನು ಹಿಂದಿರುಗಿ ನೋಡುವಾಗ ನಿನ್ನ ಹಿಂದೆ ದುಡ್ಡು, ಯಶಸ್ಸು, ಹಣ ಎಲ್ಲಾನು ಬಂದಿರ್ತದೆ ಅಂತ. ಸೊ ಅದು ಖಂಡಿತ ನಾನು ಎಲ್ಲರಿಗೂ ಅದನ್ನೇ ಹೇಳುವಂಥದ್ದು. ಮತ್ತೆ ಸದಾ ಬ್ಯುಸಿ ಆಗಿರಿ ಜೀವನದಲ್ಲಿ. ಇದೆರಡನ್ನು ಅಳವಡಿಸಿಕೊಂಡ್ರೆ ಪ್ರತಿಯೊಬ್ಬನು ಸಾಧನೆ ಮಾಡ್ಬೋದು. ಒಂದು ದುಡಿ,
ಇನ್ನೊಂದು ಸದಾ ಬ್ಯುಸಿ ಆಗಿರಿ. ಬ್ಯುಸಿ ಯಾಕೆ ಆಗಿರ್ಬೇಕು ಅಂತ ಹೇಳಿದ್ರೆ, ನಾವು ಸುಮ್ಮನೆ ಕೂತ್ರೆ ನಮ್ಮ ಮೈಂಡಲ್ಲಿ ಅವನೇನ್ ಮಾಡ್ತಿದ್ದಾನೆ, ಇವ ಏನ್ ಮಾಡ್ತಿದ್ದಾನೆ, ಇದೇ ಯೋಚನೆ ಬರ್ತದೆ. ಮತ್ತೆ ನನ್ನ ಬಗ್ಗೆ ಇನ್ನೊಬ್ರು ಏನ್ ಹೇಳ್ತಾರೆ, ಇವ ಏನ್ ಹೇಳ್ತಾನೆ, ಈ ಅಪಪ್ರಚಾರಗಳು, ಇದೆಲ್ಲ ನಾವು ಬ್ಯುಸಿ ಆಗಿದ್ರೆ ನಮ್ಗೆ ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡಕ್ಕೆ ಟೈಮೇ ಇರೋದಿಲ್ಲ. ನಾವು ನಮ್ಮ ಬಗ್ಗೆನೇ ಯೋಚನೆ ಆವಾಗ ನಮ್ಗೆ ಇದೆಲ್ಲ ಕಿವಿಗೆ ಬೀಳೋದು ಇಲ್ಲ, ಮತ್ತೆ ಈ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ ನಮ್ಮ ಹತ್ರ. ಸೊ ಹೊಸಬರಿಗೆ ನಾನು ಹೇಳೋದಷ್ಟೇ, ನೀವು ಯಾವ ಕ್ಷೇತ್ರದಲ್ಲಿ ಇರಿ, ನೀವು ದುಡೀರಿ, ದುಡಿಮೆಗೆ ಯಾವತ್ತು ಕಂಜೂಸ್ ಮಾಡಬೇಡಿ, ಸದಾ ದುಡೀರಿ ಮತ್ತೆ ಸದಾ ಬ್ಯುಸಿ ಆಗಿ, ಇಷ್ಟನ್ನ ಮಾತ್ರ ಹೇಳ್ತೇನೆ. ಮತ್ತೆ ಇನ್ನೊಂದೇನ, ನಿಮ್ಗೆ ಸ್ವಂತಿಕೆ ಇರಲಿ. ಅರವಿಂದ್ ವಿವೇಕ್ ಇವತ್ತು ನೋಡಿ, ನಾನು ಲೈವ್ ಶುರು ಮಾಡಿದೆ ಅಂತೇಳಿ 100 ಜನ ಶುರು ಮಾಡಿದ್ರು, ಅವರೆಲ್ಲ ಅರವಿಂದ್ ವಿವೇಕ್ ಸಕ್ಸಸ್ ಆದ ಅಂತೇಳಿ ಎಲ್ಲರೂ ಸಕ್ಸಸ್ ಆದ ಅಂತಿಲ್ಲ. ಯಾಕೆ ಅಂತೇಳಿ ಹೊಸತನ ಇಲ್ಲ. ನಾನು ಇವತ್ತು ಯಾವ ಸಾಂಗ್ ಹಾಡ್ತೇನೆ, ನಾಳೆ ನೀವು ಅದೇ ಸಾಂಗ್ ಅನ್ನ ಹಾಡಿದ್ರೆ ಜನ ನಂದನ್ನು ಕೇಳ್ತಾರೆ, ಆಲ್ರೆಡಿ ನನ್ನಲ್ಲಿ ಕೇಳಿರ್ತಾರಲ್ಲ. ಹೊಸತನ ಇರಬೇಕು, ಇನ್ನೊಬ್ಬನ್ನ ಕಾಪಿ ಮಾಡಿ ಬದುಕಬಾರದು, ನಾವೇ ಹೊಸತೇನಾದ್ರು ಮಾಡಲ್ಲ. ಇಷ್ಟನ್ನ ನೀವು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಆರಾಮಾಗಿ ಯಾರು ಬೇಕಾದ್ರೂ ಸಾಧನೆ ಮಾಡಬಹುದು. ಸೊ ಇವತ್ತು ಕನಸು ಗೆದ್ದವರ ಮನದ ಮಾತು ಕಾರ್ಯಕ್ರಮದ 2ನೇ ಅತಿಥಿ ನೀವು, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನ್ನಿಸ್ತಿದೆ. ಆಕ್ಚುಲಿ ನಾನು ಈ ಟಿವಿ ಸಂದರ್ಶನ ಮತ್ತೆ ನಾನು ಪ್ರಚಾರದಿಂದ ಸ್ವಲ್ಪ ದೂರ, ನಾನು ನನಗೋಸ್ಕರ ಬದುಕ್ತೇನೆ. ನನ್ನ ಜೀವನದ ಪ್ರತಿಯೊಂದು ಗಳಿಗೆಯನ್ನ ನಾನು ತುಂಬಾ ಎಂಜಾಯ್ ಮಾಡ್ತೇನೆ. ಜೀವನ ಅನುಭವಿಸೋದು ಕಷ್ಟ ಇರಲಿ ಸುಖ ಇರಲಿ, ನಾನು ಅದನ್ನ ಎಂಜಾಯ್ ಮಾಡ್ತೇನೆ, ಅದೇ ಜೀವನ. ಸೊ ಆಗಿರುವಾಗ ಕೆಲವೊಂದು ಚಾನೆಲ್ಗಳು ನನ್ನನ್ನು ಒಂದು ಸಂದರ್ಶನ ಮಾಡಲಿಕ್ಕೆ ನೀವು ಬನ್ನಿ ಬನ್ನಿ ಅಂತ ಹೇಳಿದವರು, ಬಟ್ ನನಗೆ ಅದರಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಬಟ್ ನೀವು ನಮಗೆ ಬಹಳ ಆತ್ಮೀಯರು, ಸುಪ್ರೀತ್ ಅಂತ, ಇವರ ಪರಿಚಯ ನನಗೆ ನೆಟ್ಟಣದ ಪುತ್ತಿಲ ಬೈಲಡಕ ಶಾಲೆಯಿಂದ ಪ್ರಾರಂಭ ಆದದ್ದು. ಆ ಆತ್ಮೀಯತೆ ಇವತ್ತಿಗೂ ಮುಂದುವರ್ಕೊಂಡು ಬಂದೆ. ಹಾಗೆ ನೀವು ನನಗೆ ಈ ಸ್ಟುಡಿಯೋಗೆ ಬರುವ ತನಕ ಇದು ಯಾವ ಚಾನೆಲ್ ಅಂತಾನೆ ಗೊತ್ತಿರಲಿಲ್ಲ, ಎಲ್ಲಿ ಯಾವುದೂ ಗೊತ್ತಿರಲಿಲ್ಲ. ಬಟ್ ನೀವು ಕರೆದ ತಕ್ಷಣ ಸರಿ ಖಂಡಿತ ಬರ್ತೀನಿ ಅಂತ ಹೇಳಿದೆ. ಒಂದು ಮತ್ತೆ ಇನ್ನೊಂದು, ಏನಾರು ಒಂದು ಒಳ್ಳೆ ಸಂದೇಶ ನಮ್ಮಿಂದ ಜನರಿಗೆ ಸಿಗೋದಾದ್ರೆ ಸಿಗ್ಲಿ ಅಂತೇಳಿ, ಮತ್ತೆ ಈ ಒಂದು ನೆನೆದವರ ಏನದು ಕನಸು ಗೆದ್ದವರ ಮನದ ಮಾತು, ಒಳ್ಳೆ ಒಂದು ಟೈಟಲ್ ಇಟ್ಕೊಂಡು ಶುರು ಮಾಡಿದ್ದಾರೆ. ಆಮೇಲೆ ಈ ನ್ಯೂಸ್ ಪುತ್ತೂರು ಅನ್ನುವಂಥ ಈಗ ಒಂದು ಚಾನೆಲ್, ಸೊ ಅವರು ಕೂಡ ಹಾಗೆ ಹೊಸ ಒಂದು ಹಾದಿಯನ್ನ ಸೃಷ್ಟಿ ಮಾಡಿ ಒಂದು ಹೊಸ ಹಾದಿಯಲ್ಲಿ ಅವರದೇ ಒಂದು ಹವಾ ಕ್ರಿಯೇಟ್ ಮಾಡ್ಕೊಂಡು ಹೋಗ. ಈ ತರ ಹೊಸಬರಿಗೆ ನಮ್ಮ ಈ ಒಂದು ಕಾರ್ಯಕ್ರಮ, ನಮ್ಮ ಈ ಒಂದು ಇನ್ಸ್ಪೈರ್ ಆಗಬೇಕು, ಈ ತರದ ಹೊಸ ಹೊಸ ಕಾರ್ಯಕ್ರಮಗಳು ಬರಬೇಕು. ಅದರಿಂದಾಗಿ ನಮ್ಮ ಒಂದು ಸಪೋರ್ಟು ಮಾಡಿದಂಗೆ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತು. ಅದಕ್ಕೆ ಬಂದು ಇಲ್ಲಿ ಬಹುಶಃ ಟಿವಿ ಚಾನೆಲ್ ಎಲ್ಲ ನೋಡಿ ನಂಗೆ ಬಹಳ ಖುಷಿ ಆಯ್ತು. ಒಂದು ಒಳ್ಳೆ ಪ್ರೊಫೆಷನಲ್ ಆಗಿದೆ ಒಂದು ಚಾನೆಲ್ ಸ್ಟುಡಿಯೋ. ಕೆಲವೊಂದು ಚಾನೆಲ್ಗಳಿಗೆ ನಾವೀಗ ವಿಸಿಟ್ ಕೊಟ್ಟಿದ್ದೀವಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಒಂದು ಸ್ಥಳೀಯವಾಗಿ ಆದ್ರೂ ಒಂದು ರಾಷ್ಟ್ರ ಮಟ್ಟದ ಒಂದು ರಾಜ್ಯ ಮಟ್ಟದ ಚಾನೆಲ್ ತರದ ಎಲ್ಲ ವ್ಯವಸ್ಥೆಗಳಿಲ್ಲದೆ ಮುಂದಿನ ಹಂತ ಹಂತವಾಗಿ ಬೆಳಿಬೇಕು. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಕೂರಿಸಿ ಒಂದಷ್ಟು ವಿಚಾರಗಳು, ಅದು ಖುಷಿ ಆಯ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಈ ನ್ಯೂಸ್ ಪುತ್ತೂರು ಅನ್ನೋದು ಒಂದು ದೊಡ್ಡ ಚಾನೆಲ್ ಆಗಿ ಹೊರಹೊಮ್ಮಲಿ ಅಂತ ಒಂದು ಆಶಂಸೆ. ಸೊ ಇಷ್ಟು ಹೊತ್ತು ನಿಮ್ಮ ಒಂದು ಜರ್ನಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಸೊ ನಿಮಗೆ ನ್ಯೂಸ್ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ ಥ್ಯಾಂಕ್ ಯು. ಅಂಡ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿಗಾಗಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.